ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ಅಂಗನವಾಡಿ ಕಾರ್ಯಕರ್ತರು ಮತ್ತೊಮ್ಮೆ ತಮ್ಮ ಬಾರಿ ದೊಡ್ಡ ಮಟ್ಟದ ಪ್ರತಿಭಟನೆ ಧರಣಿ ಸತ್ಯಾಗ್ರಹಕ್ಕೆ ರಾಜ್ಯ ವ್ಯಾಪಿಯಾಗಿ ಸಿದ್ಧರಾಗ್ತಾ ಇದ್ದಾರೆ. ಇದೇ 21ರಂದು ಬೆಂಗಳೂರಿನಲ್ಲಿ ಬೆಂಗಳೂರು ಚಲೋ ಈ ಒಂದು ಚಳವಳಿ ನಡೀಲಿಕ್ಕೆ ಇದೆ. ಯಾಕೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಬೀದಿಗೆ ಬರ್ತಾ ಇದ್ದಾರೆ, ಸರ್ಕಾರದ ಮುಂದೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳು ಏನು, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ 3 ಮಂದಿ ಹಿರಿಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ನಾಯಕಿಯರು ಅಥವಾ ಮುಖಂಡೆಯರು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮಾತುಕತೆಯಲ್ಲಿ ಜಯಲಕ್ಷ್ಮಿ BR ಅವರು, ಆಶಾಲತಾ ಅವರು, ಜೊತೆಗೆ ಚಂದ್ರಾವತಿ ಅವರು ಭಾಗಿಯಾಗ್ತಾ ಇದ್ದಾರೆ. ನಾನು 3 ಮಂದಿಯನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ಕಾರ ಮೇಡಮ್. ಜಯಲಕ್ಷ್ಮಿ ಅವರಿಗೆ ನಮಸ್ಕಾರ, ಜೊತೆಗೆ ಆಶಾಲತಾ ಅವರಿಗೆ ಕೂಡ ನಮಸ್ಕಾರ, ಚಂದ್ರಾವತಿ ಅವರಿಗೆ ಕೂಡ ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇರುವ ಜಯಲಕ್ಷ್ಮಿ BR ಅವರು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ರಾಜ್ಯ ಸಮಿತಿಯ ಗೌರವ ಅಧ್ಯಕ್ಷರು. ಜೊತೆಗೆ ಜಯಲಕ್ಷ್ಮಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅವರು, ಗೌರವ ಕಾರ್ಯದರ್ಶಿ ಅವರು, ಕಾರ್ಯದರ್ಶಿ ಅವರು. ಜೊತೆಗೆ ಆಶಾಲತಾ ಅವರು, ಚಂದ್ರಾವತಿ ಅವರು ಕೋಶಾಧಿಕಾರಿ ಅವರು, ಆಶಾಲತಾ ಅವರು ಕೋಶಾಧಿಕಾರಿ ಅವರು. ಇವತ್ತಿನ ಈ ಮಾತುಕತೆಯಲ್ಲಿ ನಾವು ಮುಖ್ಯವಾಗಿ ಮಾತನಾಡಲಿಕ್ಕೆ ಇರುವಂಥದ್ದು, ಯಾಕೆ ಮತ್ತೆ ಈ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಗೆ ಇಳಿದಿದ್ದಾರೆ, ಏನು ಬೇಡಿಕೆಗಳು ಅಂತ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 1 ಲಕ್ಷದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರುಗಳು ಇದ್ದಾರೆ. ಏನು ಇವರ ಬೇಡಿಕೆ? ಮತ್ತು ಈಗಾಗಲೇ 21ನೇ ತಾರೀಕಿಗೆ ನಡೀತಾ ಇರುವಂಥ ಬೆಂಗಳೂರು ಚಲೋ ಸಂಘಟನೆಯವರು ಹೇಳಿದ್ದಾರೆ, ಇದು ಅನಿರ್ದಿಷ್ಟವಾದಿ ಅಂದರೆ ಇಂಡೆಫಿನಿಟ್ ಆಗಿ ನಡೆಯುವಂಥ ಒಂದು ಧರಣಿ ಸತ್ಯಾಗ್ರಹ, ನಮ್ಮ ಬೇಡಿಕೆಯನ್ನು ಈಡೇರಿಸುವ ತನಕ ಅಥವಾ ನಮ್ಮ ಬೇಡಿಕೆಗೆ ಏನಿದೆ ಇದಕ್ಕೆ ಸರ್ಕಾರ ಸ್ಪಂದಿಸುವಷ್ಟು ದಿವಸಗಳ ಕಾಲ ನಾವು ಬೆಂಗಳೂರಿನಲ್ಲಿ ಈ ಒಂದು ಪ್ರತಿಭಟನೆ ನಡೆಸಲಿಕ್ಕೆ ಇದ್ದೇವೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಮಾಧ್ಯಮಗಳ ಮೂಲಕ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದವರು ಪ್ರಕಟಿಸಿದ್ದಾರೆ. ನಾನು ಇವತ್ತಿನ ಈ ಮಾತುಕತೆಯಲ್ಲಿ ಜಯಲಕ್ಷ್ಮಿ ಅವರನ್ನು, ಆಶಾಲತಾ ಅವರನ್ನು ಮತ್ತು ಚಂದ್ರಾವತಿ ಅವರನ್ನು ಮಾತನಾಡಿಸುವ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ನೀವೆಲ್ಲ ನೋಡಿರ್ತೀರಿ, ಸರ್ಕಾರದ ಯಾವುದೇ ಸೌಲಭ್ಯ, ಯಾವುದೇ ಯೋಜನೆ ಅಥವಾ ಸರ್ಕಾರ ಯಾವುದೇ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕು ಅಥವಾ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸಬೇಕಂತ ಹೇಳುವಾಗ ಅಲ್ಲಿ ತಳಮಟ್ಟದಲ್ಲಿ ನಿಂತು ಕೆಲಸ ಮಾಡ್ತಾ ಇರೋರು ಅಂಗನವಾಡಿ ಕಾರ್ಯಕರ್ತೆಯರು. ಅವರ ಬದುಕು, ಅವರ ಕಷ್ಟ, ಜೊತೆಗೆ ಅವರಿಗೆ ಸಿಗ್ತಾ ಇರುವ ಸೌಲಭ್ಯಗಳು ಮತ್ತು ಅವರ ಬೇಡಿಕೆಗಳೇನು ಅನ್ನೋ ವಿಚಾರವನ್ನು ಇವತ್ತು ನಾವು ಈ ಮಾತುಕತೆಯಲ್ಲಿ ಮಾತಾಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ನಾನು ವೀಕ್ಷಕರ ಮಾತ್ರ ಕೂಡ ಕೇಳುವಂಥದ್ದು, ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಸಹಾಯಕಿಯರು ಅಥವಾ ಅವರ ಬಗ್ಗೆ ಒಲವು ಇರುವವರು ಅಥವಾ ಅವರ ನಾವು ವೆಲ್ ವಿಷರ್ಸ್ ಅಂತ ಹೇಳ್ತೇವೆ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನೀವು ಕೂಡ ಫೋನ್ ಮಾಡಿ ಮಾತನಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಟಿವಿಯ ಪರದೆಯಲ್ಲಿ ಬರ್ತಾ ಇರುತ್ತೆ. ಅವರ ಬಗ್ಗೆ ಒಂದು ಸಣ್ಣ ಅವರಿಗೊಂದು ನೈತಿಕವಾದಂಥ ಬೆಂಬಲ ನೀಡೋ ನಿಟ್ಟಿನಲ್ಲಿ ಕೂಡ ನೀವು ಮಾತಾಡ್ಬೋದು. ನಾನು ಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಕೇಳುವಂಥದ್ದು, ಈಗ ನಾಡಿದ್ದು ನಡೀತಾ ಇರುವಂಥ ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹ ಅಂತ ನೀವು ಕರೆ ಕೊಟ್ಟಿದ್ದೀರಿ, ನಿಮ್ಮ ರಾಜ್ಯ ಸಂಘಟನೆ ಕರೆ ಕೊಟ್ಟಿದೆ. ಈಗ ಈ 21ನೇ ತಾರೀಕಿಗೆ ಬಹುಶಃ ಬೆಂಗಳೂರಿನಲ್ಲಿ ಎಷ್ಟು ಕಾರ್ಯಕರ್ತರು ಸೇರ್ಬೋದು ಮೇಡಮ್? ಈ ಹಿಂದೆ ನಮ್ಮಲ್ಲಿ ಬರುವ 10-12 ಸಾವಿರ ಜನ ಸೇರಿದ್ರು. ಹೌದು, ನೋಡಿದೆ. ಭಾರಿ ದೊಡ್ಡ ಮಟ್ಟದಲ್ಲಿ 10,000ಕ್ಕಿಂತ ಜಾಸ್ತಿ ಜನ ಸೇರಿ ಚಳವಳಿ ಕೂತದನ್ನ ನೋಡಿದ್ದೇವೆ. ಈ ಸಲ ನಮ್ಗೆ ಒಂದು ಹೆದರಿಕೆ ಇತ್ತು, ಈ ಕೊರೋನಾ ಕಾರಣದಿಂದಾಗಿ ನಾವು ಸ್ವಲ್ಪ ಅದರ ಬಗ್ಗೆ ಹೈಲೈಟ್ಸ್ ಮಾಡಲಿಕ್ಕೆ ಹೆದರ್ತಾ ಇದ್ದೇವೆ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳುವಾಗ ನಮಗೆ ನಿಮ್ಮ ರಿಸ್ಟ್ರಿಕ್ಷನ್ ಏನಾದ್ರು ಉಂಟಾ ಸರ್ ಅಂತ ಕೇಳುವಾಗ, ಈ ಕೊರೋನಾ ಇದ್ದಾಗ ನಮ್ಗೆ ಇಷ್ಟೇ ಜನ ಸೇರ್ಬೇಕು ಅಂತ ಉಂಟಾ ಸರ್, 50 ಜನ ಸೇರ್ಬೇಕು ನಾವು. ಬ್ಯಾಂಗ್ಳೂರಲ್ಲಂತೂ ತುಂಬಾ ಸ್ಟ್ರಿಕ್ಟ್ ಅಂತದ್ರಲ್ಲಿ ನಾವು ತುಂಬಾ ಹೆದರಿಕೆ ಇದ್ದು ನಾವೊಂದು ಫಸ್ಟಿಗೆ ನಾವು ಕೊರೋನಾ ಇದ್ದಿದ್ರೆ 1,000 ಒಳಗೆ ಸೇರುವುದು ಅಂತ ಹೇಳಿ ಆಲೋಚನೆ ಇತ್ತು. ಆದ್ರೆ ಕೊರೋನಾದ ನಿರ್ಬಂಧಗಳನ್ನ ನಾವು ಪಾಲಿಸಿ ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿತ್ತು.
ನಮ್ಮ ಹೋರಾಟ ಏನಿದ್ರು ಸಾರ್ವಜನಿಕರಿಗೆ ಏನು ಧಕ್ಕೆ ಆಗದ ರೀತಿಯಲ್ಲಿ ಮಾಡುವುದು ಅಂತ ಹೇಳಿದ್ದು. ಮತ್ತೆ ನೋಡುವಾಗ ಹಾಗೇನಿಲ್ಲ, ನಮ್ಮ ಎಲ್ಲರ ಒಂದು ಒಪಿನಿಯನ್ ಪ್ರಕಾರ ಬೇಡಿಕೆಗಳನ್ನ 4 ವರ್ಷಗಳಿಂದ ಯಾವುದೇ ರೀತಿಯ ಬೇಡಿಕೆಗಳನ್ನ ನಮ್ದು ಈಡೇರಿಸಲಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಗೆ ಕೊರೋನಾ ವಾರಿಯರ್ಸ್ ಆಗಿ ನಾವು ದುಡಿದಷ್ಟು ನಾವು ಸದ್ದು ಗದ್ದಲ ಇಲ್ಲದೆ ದುಡಿದಿದ್ದೇವೆ ನಾವು ಇವತ್ತು. ಹಾಗಿದ್ರೆ ಈಗ ನೀವು ಹೇಳುವಂತದ್ದು ನಾಡಿದ್ದಿನ ಪ್ರತಿಭಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಹೌದು. ಅದಕ್ಕಾಗಿ ನಾವಾಗ ಈಗ ಸರ್ಕಾರ ಏನೇ ಇದ್ರು ಸಹ ನಮ್ಗೆ ಮೊನ್ನೆ ಸೆಂಟ್ರಲ್ ಗವರ್ಮೆಂಟ್ ನ ಬಜೆಟ್ ಬಂತು. ಬಜೆಟ್ ಅಲ್ಲಿ ಈ ಸಲ ನಮ್ಗೆ ಒಂದು ಆಶಾವಾದಿತ್ತು, ನಮ್ಗೆ ನಿಜವಾಗಿ ನಮ್ಮನ್ನ ಒಳ್ಳೆಯ ರೀತಿಯಲ್ಲಿ ಒಂದು ನಮ್ಮನ್ನ ಕೊರೋನಾ ವಾರಿಯರ್ಸ್ ಆಗಿ ತುಂಬಾ ಒಳ್ಳೆ ಹೆಸರು ಮಾಡಿದ್ದಕ್ಕೆ ಮೋದಿ ಗವರ್ಮೆಂಟ್ ನಮ್ಗೆ ಒಂದು ಸಂಬಳ ಹೆಚ್ಚಿಸುವಂತ ಒಂದು ಆಸೆ ಇತ್ತು ನಿಮ್ಗೆ. ಆದ್ರೆ ಅಲ್ಲಿ ನಿರಾಶೆ ಆಗಿ ಹೋಯ್ತು ನಮ್ಗೆ. ಕೇಂದ್ರ ಬಜೆಟ್ ನಲ್ಲಿ ಕೂಡ ಏನಿಲ್ಲ, ಎಲ್ಲವನ್ನ ನಮ್ಮ ಇಲಾಖೆಗೆ ಬೇಕಾದದ್ದು ಅದು ಕೊಡ್ಬೇಕಿದ್ದೆಲ್ಲ ಮಾಡ್ತಾರೆ. ಆದ್ರೆ ನಮಗೆ ಬೇಕಾದಂತ ಒಂದು ಏನು ಯಾರು ಕೆಲಸ ಮಾಡ್ತಾರೆ ನೋಡಿ, ಅವರಿಗೆ ಜೀವನಕ್ಕೆ ನಿರ್ವಹಣೆಗೆ ಬೇಕಾದಷ್ಟು ಒಂದು ಇದೊಂದು ಗೌರವಧನವನ್ನು ಹೆಚ್ಚಿಸಬೇಕು ಅನ್ನೋ ಒಂದು ಇರಾದೆ ಅಲ್ಲಿ ಇರಲಿಲ್ಲ. ಹಾಗಾಗಿ ನಮಗೆ ತುಂಬಾ ಬೇಜಾರಾಯಿತು. ಹಾಗಾಗಿ ನಾವು ಇವತ್ತು ಅನಿರ್ದಿಷ್ಟ ಧರಣಿ ಮಾಡುವ, ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಒಂದು ಸಲುವಾಗಿ ಒಂದು 10,000 ಇಡೀ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಲ್ಲಿ ಬರಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ದೇವೆ. ನಮ್ಮ ಅಂದಾಜು ಪ್ರಕಾರ 10,000-12,000 ಜನ ಸೇರ್ತಾರೆ. ಮತ್ತೆ 10,000-12,000 ಕಾರ್ಯಕರ್ತರು ನಾಡಿನ ಧರಣಿಯಲ್ಲಿ ಭಾಗವಹಿಸಿದ್ದಾರೆ. ಎಸ್, ಈಗ ನೀವು ಹೇಳುವ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ನೀವು ಕೆಲಸ ಮಾಡಿದ ವಿಚಾರ, ಎಸ್ ಆಶಾಲತಾ ಮೇಡಮ್ ಅವರೇ, ಕೊರೋನಾದ ಸಂದರ್ಭದಲ್ಲಿ ನೀವು ಮಾಡಿದ ಕೆಲಸಗಳ ಬಗ್ಗೆ ನಾವು ನೋಡಿದ್ದೇವೆ, ಸಾಕಷ್ಟು ಮಂದಿ ನೋಡಿದ್ದೇವೆ, ಅನುಭವಿಸಿದ್ದೇವೆ. ಏನೆಲ್ಲ ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸರ್, ನಾವು ಕೋವಿಡ್ ಟೈಮಲ್ಲಿ ನಾವು ಮನೆಯಲ್ಲಿ ಲಾಕ್ಡೌನ್ ಇದ್ರು, ನಮ್ಗೆ ಮನೆಯಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ಇರ್ಲಿಲ್ಲ. ಊರಿನವರಿಗೆಲ್ಲ ಲಾಕ್ಡೌನ್, ನಮಗೆ ಮಾತ್ರ ವಾಹನ ಇಲ್ಲದಿದ್ರು ನಾವು ಏನಾದ್ರೂ ಮಾಡಿ ನಮ್ಮ ಏರಿಯಾಕ್ಕೆ ಸರ್ವೆ ಮಾಡ್ಲಿಕ್ಕೆ ಹೋಗ್ಬೇಕು. ಮನೆ ಮನೆಗೆ ಸರ್ವೆ ಮಾಡ್ಬೇಕು. ಆ ಮನೆಯಲ್ಲಿ ಯಾರೆಲ್ಲ ಕೋವಿಡ್ ಪೇಷಂಟ್ಗಳಿದ್ದಾರೆ, ಆಶಾ ಕಾರ್ಯಕರ್ತೆಯರು ಏನು ಮಾಡಿದ್ದಾರೆ ಅವರಿಗಿಂತ ಹೆಚ್ಚಾಗಿ ನಾವು ಮಾಡಿರ್ಬೋದು ಕೆಲಸ. ಅವರಿಗೆ ಅಂದ್ರೆ ಒಂದು ಏರಿಯಾ ಅಂತ ನಮಗೆ ಅಂತದಿಲ್ಲ, ನಾವೆಲ್ಲ ಏನಿದ್ರು ಅವರನ್ನು ಅವರಿಗೆ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕು ಅದು ಕೂಡ ನಾವು ಮಾಡ್ಬೇಕಿತ್ತು. ಆದ್ರೂ ನಮ್ಮನ್ನೊಂದು ಸರ್ಕಾರ ಗುರುತಿಸಲಿಲ್ಲ. ಅದು ನಮ್ಗೆ ತುಂಬಾ ಬೇಸರ. ಈಗಲೂ ಕೂಡ ನಾವು ಕೋವಿಡ್ ಡೋಸಿನ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಯಾವುದೇ ಇರ್ಲಿ ಅದನ್ನು ಕೂಡ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೇವೆ. ಲಸಿಕಾ ಅಭಿಯಾನ, ಹೌದು. ಅದು ಏನಾದ್ರೂ ಆ ಹೆಸರು ಬಂದಿದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಜಕ್ಕೂ ಗ್ರೇಟ್ ಅದು. ಯಾಕಂತ ಹೇಳಿದ್ರೆ ಲಸಿಕಾ ಅಭಿಯಾನದ ಯಶಸ್ಸಿನ ಹಿಂದೆ ಇರುವಂತ ಭಾರಿ ದೊಡ್ಡ ಪ್ರೇರಕ ಮತ್ತು ಚಾಲಕ ಶಕ್ತಿ ಅದು ಅಂಗನವಾಡಿ ಕಾರ್ಯಕರ್ತೆಯರು. ನಿಜಕ್ಕೂ ಹೌದು. ಆದ್ರೂ ಕೂಡ ನಮ್ಮನ್ನ ಸರ್ಕಾರ ಗುರುತಿಸಲಿಲ್ಲ, ಅದು ನಮ್ಗೆ ತುಂಬಾ ಬೇಸರ ಉಂಟು. ಅಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಆ ಕೋವಿಡ್ ಕೆಲಸ ಮಾಡಿದ್ದಕ್ಕೆ ನಮ್ಗೆ ಏನೇ ಒಂದು ಇದಿರ್ಲಿಲ್ಲ. ಕೇವಲ ಒಂದು ಸರ್ಕಾರದಿಂದ 2,000 ಅಂತೇಳಿ ಕೊಟ್ಟಿದ್ದಾರೆ, ಪ್ರೋತ್ಸಾಹಧನ ಅಂತೇಳಿ ಕೊಟ್ಟಿದ್ದಾರೆ. ಇಡೀ ಇಷ್ಟು ಸಮಯ 2 ವರ್ಷದಿಂದ ನಾವು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಎಸ್, ಚಂದ್ರಾವತಿ ಮೇಡಮ್ ಅವರೇ, ಕೊರೋನಾದ ಟೈಮಲ್ಲಿ ನೀವು ಮಾಡಿದ ಕೆಲಸಗಳ ಬಗ್ಗೆ ನಾವಂದ್ರೆ ಈಗ ನಮ್ಮ ಒಂದು ಸರ್ವೆ ವ್ಯಾಪ್ತಿಯಲ್ಲಿ ನಾವೀಗ ನಮ್ಮ ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ಲಿಕ್ಕೆ ಆಗ್ಲಿಲ್ಲ. ಯಾರಿಗೆ ಜನರಿಗೆ, ಮಧ್ಯಮ ವರ್ಗದವರಿಗಿರ್ಬೋದು, ಬಡ ಜನರಿಗಿರ್ಬೋದು, ಆ ಸಂದರ್ಭದಲ್ಲಿ ನಾವು ನಮ್ಮಿಂದಾದಷ್ಟು ಮತ್ತೆ ನಮ್ಮಲ್ಲಿ ಯಾರು ಸ್ವಲ್ಪ ಶ್ರೀಮಂತರಿದ್ದಾರೆ ಅವರಿಂದ, ಹಾಗೆ ನಮ್ಮ ಈ ಒಂದು ನಮ್ಮ ಗೌರವ ಅಧ್ಯಕ್ಷರು ಕೂಡ ಅವರ ಏರಿಯಾದಲ್ಲಿ ಯಾರು ದಾನಿಗಳಿದ್ದಾರೆ ಅವರ ಮುಖಾಂತರ ನಾವು ನಮ್ಮ ಏರಿಯಾದಲ್ಲಿ ಇದ್ದಂಥ ತುಂಬ ಬಡತನದಿಲ್ಲದವರಿಗೆ ನಾವು ಕಿಟ್ಟನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದಲ್ಲದೆ ನಾವು ಆ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಆ ಒಂದು ಏರಿಯಾದಲ್ಲಿ ಯಾರಿಗೆ ಕೋವಿಡ್ ಇತ್ತು ಆ ಸಂದರ್ಭದಲ್ಲಿ ನಾವು ಆಶಾ ಕಾರ್ಯಕರ್ತೆಯರು, ಪಂಚಾಯತ್ ಸದಸ್ಯರು ಮತ್ತೆ ನಾವು ಸೇರಿ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಕೂಡ ಹಿಡಿದ್ದೇವೆ. ಅವರಿಗೆ ನಾವು ಧನ ಸಹಾಯ ಕೂಡ ಮಾಡಿದಂಥ ಪರಿಸ್ಥಿತಿ ನಾವು ಈಗ ನೆನಪಿಸ್ತಾ ಇದ್ದೇವೆ. ನಮಗೆ ಅದರಲ್ಲಿ ತುಂಬ ಖುಷಿನೂ ಉಂಟು. ಆದರೆ ಇವರು ನಗರದ ಅಧ್ಯಕ್ಷರು ಹೇಳಿದಾಗೆ ನಾವು ಹೇಳುವುದೇನೆಂದರೆ, ಕೆಲಸ ಮಾಡಲಿಕ್ಕೆ ಏನು ನಮಗೆ ಬೇಸರ ಇಲ್ಲ ಸರ್, ಆದರೆ ನಮ್ಮನ್ನು ಆಶಾ ಕಾರ್ಯಕರ್ತೆಯರನ್ನು ಪ್ರತಿಯೊಂದು ಇದರಲ್ಲಿ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರನ್ನು ಎಲ್ಲಿ ಕೂಡ ನೀವೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ ನಮ್ಮನ್ನು ಎಲ್ಲಿ ಸಹ ಗುರುತಿಸಲಿಲ್ಲ ಸರ್. ಅದೊಂದು ಭಾರಿ ಬೇಸರ. ಆದ್ರೆ ನಮಗೊಂದು ಖುಷಿ ಉಂಟು. ಈ ಲಸಿಕಾ ಅಭಿಯಾನದಲ್ಲಿ ಕೂಡ ಈಗ ನೀವು ನೆನಪು ಮಾಡಿಕೊಂಡ್ರಿ ಆಶಾಲತಾ ಅವರು ಎಸ್ ನೆನಪು ಮಾಡಿಕೊಂಡ್ರು, ನಾವು ಏನು ಲಸಿಕಾ ಅಭಿಯಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದೀರಿ ಅಂತ ನೀವೇನು ಹೇಳ್ತೀರಿ? ಲಸಿಕಾ ಅಭಿಯಾನದ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳ ಬಗ್ಗೆ. ಖಂಡಿತ ಮಾಡಿದ್ದೇವೆ ಸರ್. ನಾವು ಲಸಿಕಾ ಅಭಿಯಾನದಲ್ಲಿ ಕೂಡ ಮಾಡಿದ್ದೇವೆ. ಮತ್ತೆ ಯಾರು ಈಗ ಫಸ್ಟ್ ಡೋಸ್ ಪಡೆದವರು ಈಗ ಸೆಕೆಂಡ್ ಡೋಸ್ಗೆ ಹೋಗ್ತಾ ಇಲ್ಲ ಅಂತವರದ್ದು ನಮಗೊಂದು ಆರೋಗ್ಯ ಇಲಾಖೆ ಒಂದು ಲಿಸ್ಟ್ ಕೊಡ್ತಾರೆ.
ಆ ಲಿಸ್ಟ್ ಅಲ್ಲಿ ಸಾಧಾರಣ ಒಂದು 100 ಲಸಿಕೆ ಫಸ್ಟ್ ಲಸಿಕೆ ಪಡೆದವರು ಸೆಕೆಂಡ್ ಡೋಸ್ಗೆ ಬಾಕಿ ಇರ್ತದೆ. ಅಂತವರಿಗೆ ಫೋನ್ ಮಾಡಿ ನಾವು ನಿಮಗೆ ಒಂದು ಫಸ್ಟ್ ಡೋಸ್ ನೀವು ಲಸಿಕೆ ಪಡೆದಿದ್ದೀರಿ, 2ನೇ ಡೋಸ್ ಪಡೆಯಲಿಕ್ಕೆ ಬಾಕಿ ಉಂಟು, ನೀವು ಅದನ್ನು ಪಡೆಯಬೇಕಂತೇಳಿ ನಾವು ಅದನ್ನು ಮಾಡ್ತಾ ಇದ್ದೇವೆ, ಈಗಲೂ ಮಾಡ್ತಾ ಇದ್ದೇವೆ. ಸೊ ಲಸಿಕಾ ಅಭಿಯಾನದಲ್ಲಿ ಕೂಡ ಸಂಪೂರ್ಣವಾಗಿ ನೀವು ತೊಡಗಿಸಿಕೊಂಡಿದ್ದೀರಿ. ಆದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ನಿಮ್ಮ ಸೇವೆಯನ್ನು ಸರ್ಕಾರ ಏನು ಪರಿಗಣಿಸ್ತಾ ಇಲ್ಲ. ಒಂದು ಕಡೆಯಿಂದ ಉದ್ಯೋಗ, ಅದರ ಭದ್ರತೆ ಬಗ್ಗೆ ಕೂಡ ಮತ್ತೆ ಈ ಒಟ್ಟು ಕೋವಿಡ್ ವಾರಿಯರ್ಸ್ ಆಗಿ ನೀವು ಮಾಡ್ತಾ ಇರೋ ಸೇವೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಾರ ಹೇಳ್ತಾ ಇದೆ ಅಂಗನವಾಡಿ ಕಾರ್ಯಕರ್ತೆಯರು ಕೊರೋನಾ ವಾರಿಯರ್ಸ್ ಆಗಿ ತುಂಬಾ ಒಂದು ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಮಾತು ಬರ್ತದೆ. ಯಡಿಯೂರಪ್ಪನವರು ಮಂತ್ರಿಗಳಿದ್ದಾಗ ಒಂದು ಮಾತಿನಲ್ಲಿ ಮಾತ್ರ ಮಾತಿನಲ್ಲಿ ಶ್ಲಾಘನೆ ಬಂತು. ಆದ್ರೆ ನಾವ್ ಏನು ಅಂತ ಹೇಳುದು ನೋಡಿ, ಈಗ ಒಂದು ಇದು ಆರೋಗ್ಯ ಇಲಾಖೆಯವರು ಮಾಡಬೇಕಾದಂತ ಕೆಲಸ ಅವರದ್ದು, ಅದು ಅವರೊಂದಿಗೆ ನಾವು ಕೈ ಜೋಡಿಸಿದ್ವಿ. ನಾವಾಗಿರ್ಲಿ, ಈಗ ಪೊಲೀಸ್ ಇಲಾಖೆ ಇಡೀ ನಮ್ಮ ಊರೇ ಆರೋಗ್ಯ ಇಲಾಖೆ ಕೈ ಜೋಡಿಸಿ ಕೆಲಸ ಮಾಡಿದೆ. ಆದ್ರೆ ಎಲ್ಲಿಯೂ ಸಹ ಅಲ್ಲಿ ಆರೋಗ್ಯ ಇಲಾಖೆ ಉಂಟಲ್ಲ, ಬೇರೆಯವರನ್ನ ಇದು ಮಾಡ್ಲಿಲ್ಲ, ಅವರನ್ನ ಆರೋಗ್ಯ ಇಲಾಖೆಯವರು ಎಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸವನ್ನು ಸರಿಯಾಗಿ ಗುರುತಿಸಲಿಲ್ಲ. ಅವರಿಗೆ ನಮ್ಮ ಸಹಾಯ ಬೇಕು, ಅವರಿಗೆ 100ಕ್ಕೆ 100 ಅವ್ರಿಗೆ ನಮ್ಮ ಸಹಾಯ ಬೇಕು. ನಮ್ಮ ಸಹಾಯ ಇಲ್ಲದ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಇತ್ತೀಚೆಗೆ ಒಂದು ಕುಟುಂಬ ಉಂಟಲ್ಲ, ಲಸಿಕೆಯನ್ನು ಪಡೆಯಲೇ ಇಲ್ಲ. ನಾನು ಬರ್ತೇನೆ, ಅಲ್ಲಿಗೆ ಬರ್ತೇನೆ. ಈ ನಡುವೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ರಾಜ್ಯ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿ ಪ್ರೇಮ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಎಸ್, ಈಗ 21ನೇ ತಾರೀಕಿಗೆ ನಡೆಯುವಂತ ನಿಮ್ಮ ಬೆಂಗಳೂರು ಚಲೋ ಏನು ಧರಣಿ ಇದೆ, ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಎಸ್, ಇದು ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಇದಕ್ಕೆ, ಮತ್ತು ಎಷ್ಟು ಜನ ಸೇರುವ ಸಾಧ್ಯತೆ ಇರುತ್ತೆ, ಮತ್ತು ಈ ಒಂದು ಏನು ನಿಮ್ಮ ಬೇಡಿಕೆ ಬಗ್ಗೆ ಈ ಎಲ್ಲ ವಿಚಾರವಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ದು ಬೃಹತ್ ಮಟ್ಟದಲ್ಲೇ ನಾವು ಧರಣಿ ಸತ್ಯಾಗ್ರಹ ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ ಸರ್. ಓಕೆ. ಅದರಲ್ಲಿ ನಮ್ದೇನಪ್ಪಾ ಅಂತಂದ್ರೆ, ಇದುವರೆಗೂ ಕರ್ನಾಟಕ ಸರ್ಕಾರ ನಮ್ಮನ್ನ ಗೌರವಧನ ಅನ್ನೋ ಹೆಸರಿನಲ್ಲಿ ಒಂಥರ ಜೀತು ಕಿಟ್ಕೊಂಡ್ಬಿಟ್ಟಿದೆ ಸರ್ಕಾರ. ಹೆಣ್ಮಕ್ಳು ಅಂತ ಅಂದ್ರೆ ನಾವ್ ಹೇಳ್ದಂಗೆ ಕೇಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಜೀತು ಕಿಟ್ಕೊಳ್ಳುವಂತ ಸ್ಥಿತಿ ಆಗಿರೋದ್ರಿಂದ ಯಾವುದೇ ಇಲಾಖೆಯಲ್ಲಿ ಒಂದು ಹೊಸ ಒಂದು ಕಾನೂನು, ಒಂದು ಆದೇಶ ಬಂತು ಅಂದ್ರೆ ಯೋಜನೆಗಳು ಬಂತು, ಕಾರ್ಯಕರ್ತೆ ಕೆಲಸ ಮಾಡ್ಲೇಬೇಕು ಸರ್. ಆ ಯೋಜನೆಯನ್ನು ಜನರಿಗೆ ತಲುಪಿಸಲಿಕ್ಕೆ ಕೆಲಸ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯರು. ಹೌದು, ಆ ವಿಚಾರ ಇಟ್ಕೊಂಡು ಎಲ್ಲ ಕೆಲಸಗಳು ಆಗ್ಲಿಕ್ಕೆ ನಮ್ಮ ಸಹಾಯ ಮತ್ತು ಸಹಕಾರ ಎಲ್ಲ ಬೇಕು. ಹೌದು. ಆದ್ರೆ ನಮ್ಮ ಬೇಡಿಕೆ ಮಾತ್ರ ಈಡೇರಿಸಲಿಕ್ಕೆ ಸರ್ಕಾರಕ್ಕೆ ದುಡ್ಡಿಲ್ಲ. ನೀವು ಗೌರವಧನದ ಆಧಾರದ ಮೇಲೆ ಬಂದಿರೋರು ಆ ಲೆಕ್ಕದಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಅಲ್ಲಿಂದ ಎದ್ದೇಳಬಾರ್ದು ಅಂತ ಹೇಳಿದ್ರೆ ತೀರ್ಮಾನ ಮಾಡಿದೀವಿ ಸರ್. ಅಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಇಡೀ ರಾಜ್ಯದ ಎಲ್ಲಾ ಕಾರ್ಯಕರ್ತರು ಬಂದು ಭಾಗವಹಿಸ್ತಾ ಇದ್ದಾರೆ ಅಂತ. ಬಹುಶಃ ಒಂದು ಕನಿಷ್ಠ ಅಂದ್ರು 10,000 ಜನ ಬರ್ತಾರಾ? 10,000 ಜನ ಇರ್ತೀವಿ. ಅಷ್ಟು ಜನ ಇರ್ತೀರಿ. ಅಂದ್ರೆ ನಿರಂತರವಾಗಿ ನಡೆಯುತ್ತೆ? ನಿರಂತರ ಸರ್. ಒಂಥರ ಸತ್ಯಾಗ್ರಹ ನಾವು ಸರ್ಕಾರದ ಗಮನಕ್ಕೆ ತರಕ್ಕೆ ಹೊರಟಿದೀವಿ. ಸರ್ಕಾರ ನಮಗೆ ಏನು ನೀಡಬೇಕು ಗೌರವನ, ಆ ಗೌರವ ಕೊಡ್ತಾ ಇಲ್ಲ ಅಂತಂದ್ರೆ ನಮ್ದು ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಕೂಗು. ಹಾಗಾಗಿ ಕೆಲ್ಸಕ್ ಮಾತ್ರ ನಮ್ಮನ್ನ ಬಳಸ್ಕೊತಾ ಇದ್ದಾರೆ. ಹಾಗಾಗಿ ನಾವು ಗೌರವವಾಗಿ ಬದುಕಲಿಕ್ಕೆ ಒಂದು ಜೀವನಾಂಶಕ್ಕೆ ಒಂದು ಕನಿಷ್ಠ ವೇತನ ಮಾಡ್ಲಿಲ್ವಲ್ಲ ಇದುವರೆಗೆ. ICDS ಪ್ರಾರಂಭವಾಗಿ 46-47ನೇ ಇಸ್ವಿ ಸರ್. ಈ ಸರ್ 47 ವರ್ಷ. 47 ವರ್ಷ ಆದ್ರೂ ಒಂದು ಕನಿಷ್ಠ ವೇತನಕ್ಕೆ ತರಕ್ಕಾಗಿಲ್ವ ಸರ್ ಸರ್ಕಾರದಲ್ಲಿ. ಹಾಗಾಗಿ ನಮಗೆ ಬಹಳ ಬೇಸರ ಆಗಿದೆ ಸರ್. ಬೇಸರ ಆಗಿ ಈಗ 2 ವರ್ಷದಿಂದಾನು ಸುಮಾರು ಎಲ್ಲ ಸ್ಟ್ರೈಕ್ ಏನು ಮಾಡಕ್ ಹೋಗಿಲ್ಲ ಸರ್ ನಾವು. ಯಾಕಂದ್ರೆ ಕೋವಿಡ್ ಇರೋದ್ರಿಂದ ನಮ್ಮನ್ನು ಕೋವಿಡ್ ತಗೊಂಡಿದ್ರು. ಹಾಗಾಗಿ ನಾವು ವಾರಿಯರ್ಸ್ ಆಗಿ ಕೆಲಸ ಮಾಡಿದೀವಿ. ಅದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂತ ನಮಗೆ ಪ್ರೋತ್ಸಾಹನ ಆಗ್ಲಿ, ಸಂಬಳ ಆಗ್ಲಿ ಕೊಡ್ಲಿಲ್ಲ. ಹೌದು. ಈಗ ಇಲ್ಲಿ ನಮ್ಮ ಜೊತೆಗೆ ಏನೋ ಮಂಗಳೂರಿನ ನಿಮ್ಮ ನಾಯಕಿಯರುಗಳು ಮಾತಾಡೋ ಸಂದರ್ಭದಲ್ಲಿ ಜಯಲಕ್ಷ್ಮಿ ಅವರು, ನಿಮ್ಮ ಗೌರವ ಅಧ್ಯಕ್ಷರು, ಮತ್ತೆ ಆಶಾಲತಾ, ಚಂದ್ರಾವತಿ ಅವರೆಲ್ಲ ಆ ಮಾತನ್ನು ಉಲ್ಲೇಖ ಮಾಡಿದ್ರು. ನಾವು ಕೋವಿಡ್ ಸಮಯದಲ್ಲಿ ಕೋವಿಡ್ ವಾರಿಯರ್ ಆಗಿ ನಾವು ಕೆಲಸ ಮಾಡಿದೆವು, ಆದ್ರೆ ನಮಗೆ ಸರ್ಕಾರ ಒಳ್ಳೆಯ ಮಟ್ಟದಲ್ಲಿ ಸ್ಪಂದನೆ ಕೊಡ್ಲಿಲ್ಲ ಅಂತ. ಹೌದು ಸರ್, ಹೌದು. ಕೆಲಸ ಮಾಡಿಸ್ಲಿಕ್ಕೆ ಮಾತ್ರ ನಮ್ಮನ್ನ ಬಳಸ್ಕೊಂಡ್ರು ಸರ್. ಹಾಗಾಗಿ ನಾವು
ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬಂದಂತವ್ರನ್ನ ಕ್ವಾರಂಟೈನ್ ಮಾಡ್ಬೇಕು, ಅವ್ರಿಗೆ ಮನ ಒಲಿಸ್ಬೇಕು, ಹೊರಗಡೆ ತಿರ್ಗಾಡದೇ ಇರೋ ಹಂಗೆ ಮಾಹಿತಿ ಹೇಳ್ಬೇಕು, ಅವ್ರ ಮೇಲೆ ಗಮನ ಹರಿಸ್ಬೇಕು. ಅಷ್ಟೆಲ್ಲ ಮಾಹಿತಿ ಎಲ್ಲ ನಮಗೆ ಸರ್ಕಾರ ಆದೇಶ ಮಾಡ್ತು. ನಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಸರ್. ಎಷ್ಟೋ ಜನ ಅಂಗನವಾಡಿ ವರ್ಕರಿಗೆ ಕೋವಿಡ್ ಬಂದು ಅವರೇ ತೀರ್ಕೊಂಡು ಹೋದ್ರು ಸರ್. ವರ್ಕರ್ ಹೆಲ್ಪರ್ಗಳು ತುಂಬಾ ಜನ ತೀರ್ಕೊಂಡು ಹೋದ್ರು. ಏನಾದ್ರು ಇದುವರೆಗೂ ಅವರಿಗೆ ಪರಿಹಾರ ಏನಂತ ಏನಾದ್ರು ಕೊಟ್ರಾ ಮೇಡಮ್? ಇನ್ನೂ ಬಂದಿಲ್ಲ ಸರ್, ಇನ್ನೂ ಬಂದಿಲ್ಲ. ಈಗ ಕೋವಿಡ್ ವಾರಿಯರ್ಸ್ಗಳಿಗೆ ಪರಿಹಾರ ಕೊಡದೇ ಹೋದ್ರೆ ಎಷ್ಟೋ ಮಟ್ಟಿಗೆ ಸರಿ ಮೇಡಮ್ ಅದು? ಎಸ್ ಪ್ರೇಮ ಅವರದು ಸಂಪರ್ಕ ಕಡಿತವಾಗಿದೆ. ಥ್ಯಾಂಕ್ ಯು ಮೇಡಮ್. ಎಸ್ ಹೇಳಿ ಮೇಡಮ್. ಅವರಿಗೆ ಮತ್ತೆ ಊರಿನವರು ಮತ್ತೆ ಪಂಚಾಯತಿಂದ ಕೂಡ ಅವರಿಗೆ ಇಷ್ಟಿಷ್ಟ ಅಂತ ಹೇಳಿ ಪ್ರೋತ್ಸಾಹಧನ ಸಿಕ್ತಿತ್ತು. ಆಶಾ ಕಾರ್ಯಕರ್ತರಿಗೆ ನಾವು ನಮ್ಮ ಕೈಯಿಂದ ಲಾಸ್ಟ್ ಟೈಮ್ ಅಲ್ಲಿ ಬಸ್ ಸಹ ಇರ್ಲಿಲ್ಲ ಸರ್. ನಾವೇ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಕೈಯಿಂದಲೇ ಖರ್ಚು ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡಿದ್ದೆವು. ಯಾಕಂದ್ರೆ ಒಂದು ಎಲ್ಲರೂ ಹೋರಾಟ ಮಾಡ್ತಿದ್ದೀರಿ ಒಂದು ಕೋವಿಡ್ಗಿನ ವಿಷಯದಲ್ಲಿ. ಹಾಗೆ ನಾವು ಅದನ್ನ ಹಣವನ್ನು ನೋಡ್ಲಿಲ್ಲ ಯಾರು ಸಹ. ಕೋವಿಡ್ ಮಾತ್ರ ಅಲ್ಲ ಸರ್, ನಾವು ಅಂಗನವಾಡಿದ ಕೆಲಸ ಕೂಡ ಮಾಡ್ಬೇಕಿತ್ತು. ಅದರ ಜೊತೆಗೆ ಅಂದ್ರೆ ಫುಡ್ ವಿತರಣೆ ಮಾಡುದು, ಮಕ್ಕಳನ್ನು ನೋಡ್ಬೇಕು. ಅದು ಕೇವಲ ನಮ್ಮ ಅಂಗನವಾಡಿ ಮಕ್ಕಳಿಗಲ್ಲ, ಆ LKG UKG ಮಕ್ಕಳಿಗೂ ಕೂಡ ನಮ್ಗೆ ಲಾಕ್ಡೌನ್ ಸಮಯದಲ್ಲಿ ಸೇರಿಸಿದ್ರು. ಅಂದ್ರೆ LKG UKG ಆ ಮಕ್ಕಳಿಗೂ ಕೂಡ ನಾವು ಮನೆಗೆ ಆಹಾರ ವಿತರಣೆ ಮಾಡ್ಬೇಕಿತ್ತು. ಎಲ್ಲ ಗರ್ಭಿಣಿಯರಿಗೆ ಅದು ನಮ್ಮವರೇ ಅಂತ ಹೇಳುವ. LKG UKG ಅಂತ ಹೇಳಿದ್ರೆ ಅವರು ನಮ್ಮಲ್ಲಿ ನಮ್ಮ ಅಂಗನವಾಡಿಯಿಂದ ಹೊರಗೆ ಹೋಗಿದ್ದ ಮಕ್ಕಳು, ಅವರನ್ನು ಕೂಡ ಸೇರಿಸಿರ್ಲಿಕ್ಕಿತ್ತು ನಮ್ಗೆ. ಆ ಮಕ್ಕಳ ಅದು ಕೆಲಸ ಮಾಡಿ ನಾವು ಕೋವಿಡ್ ಕೆಲಸ ಮಾಡಿ ಹೊರಟಿದ್ದೇವೆ. ಆದರೂ ಈಗ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಒಂದಷ್ಟು ಜನ ಕೋವಿಡ್ ನ ಸಂದರ್ಭದಲ್ಲಿ ಮರಣ ಹೊಂದಿದ್ರು. ಅವರಿಗೆ ಏನು ಪರಿಹಾರ ಸಿಗ್ಲಿಲ್ಲ. 33 ಲಕ್ಷ ಹೇಳಲಿಕ್ಕೆ ಹೇಳಿದ್ರು, 33 ಲಕ್ಷ ಪರಿಹಾರ ಅಂತ ಹೇಳಿ ಸಿಗ್ಲಿಲ್ಲ. ಇದು ಭಾರಿ ವಿಷಾದದ ಘಟನೆ ಇದು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಪ್ರತಿ ಒಬ್ಬರ ಅನುಭವಕ್ಕೆ ಬಂದಿರುವಂಥದ್ದು ಕೋವಿಡ್ನ ಆ ಒಂದು ತೀವ್ರ ಏನು ಲಾಕ್ಡೌನ್ನ ಸಂಕಷ್ಟದ ಸಂದರ್ಭದಲ್ಲಿ ತಳಮಟ್ಟದಲ್ಲಿ ಆರೋಗ್ಯ ಇಲಾಖೆಯ ಜೊತೆಗೇನೆ ಕೈ ಜೋಡಿಸಿ ಅಥವಾ ಹೆಗಲು ಕೊಟ್ಟು ಕೆಲಸ ಮಾಡಿದವರು ಅಂಗನವಾಡಿ ಕಾರ್ಯಕರ್ತೆಯರು. ಅಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಲಿಲ್ಲ. ಜೊತೆಗೆ ಒಂದಷ್ಟು ಅಂಗನವಾಡಿ ಕಾರ್ಯಕರ್ತೆಯರೇ ಕೋವಿಡ್ನಿಂದ ಮೃತಪಡ್ತಾರೆ. ಅವರಿಗೆ ಕೂಡ ಒಂದು ಸೂಕ್ತವಾದಂಥ ಅವರ ಮನೆಯವರಿಗೆ ಪಾಪ ಮಕ್ಕಳಿರ್ತಾರೆ, ತಂದೆ ತಾಯಿ ಇರ್ತಾರೆ, ಒಂದು ಪರಿಹಾರ ಕೊಡುವ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಿಜಕ್ಕೂ ವಿಷಾದನೀಯವಾದಂಥ ವಿಚಾರ. ರಾಜಕಾರಣಿಗಳು ತುಂಬ ಭಾಷಣ ಮಾಡ್ತಾರೆ ಅಥವಾ ಘೋಷಣೆಗಳನ್ನು ಕೂಡ ಮಾಡ್ತಾರೆ. ಭಾಷಣಗಳನ್ನು ಮಾಡ್ತಾರೆ. ನಾವು ಆ ರೀತಿ ಮಾಡಿದೆವು, ಈ ರೀತಿ ಮಾಡಿದೆವು ಅಂತ. ಆದರೆ ನಿಜ ಅರ್ಥದಲ್ಲಿ ತಳಮಟ್ಟದಲ್ಲಿ ಎಲ್ಲ ಯೋಜನೆಗಳನ್ನು ಕೋವಿಡ್ನ ಕಾಲದ ಎಲ್ಲ ಏನೇನು ಆಗಬೇಕು ಆ ಪ್ರೋಟೋಕಾಲ್ಗಳನ್ನು ಪಾಲಿಸಲಿಕ್ಕೆ ಕೂಡ ಜಾರಿ ಮಾಡಲಿಕ್ಕೆ ಕೂಡ. ಎಸ್, ಇನ್ನೊಂದು ನಮಗೆ ಒಂದು ಕಾಲ್ ಇದೆ. ಹಲೋ. ಎಸ್, ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಮೇಡಮ್? ನಾನು ಮಂಗಳೂರು ತಾಲೂಕು ಅಧ್ಯಕ್ಷೆ, ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರ ಮಂಗಳೂರು ಗ್ರಾಮಾಂತರ ತಾಲೂಕಿನ ಅಧ್ಯಕ್ಷೆ ಸುನೀತಾ ಗಟ್ಟಿ ಮಾತಾಡ್ತಾ ಇದ್ದೇನೆ. ಎಸ್, ನಮಸ್ತೆ. ಈಗ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಕಷ್ಟ ಅಥವಾ ಏನು ಅವರ ಬೇಡಿಕೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾವು ಹೇಳುದಿಷ್ಟೇ ಸರ್, ಈಗ ಕೋವಿಡ್ ಒಂದನೇ ಅಲೆ ಬಂತು. ಹೌದು. ಒಂದನೇ ಅಲೆ ಬರುವಾಗ ನಾವು ಸಾಕಷ್ಟು ವಲಸೆ ಕಾರ್ಮಿಕರನ್ನು ಹುಡುಕಿ ಅವರಿಗೆ ಬೇಕಾದಂತಹ ಆಹಾರಗಳನ್ನು ಒದಗಿಸುವಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ತೀರಾ ಕಷ್ಟದಲ್ಲಿರುವಂತಹ ರೋಗಿಗಳಿಗೆ, ಹಾರ್ಟ್ ಪೇಷಂಟ್ಗಳಿಗೆ ಅವರಿಗೆ ಅವರ ಮನೆ ಭೇಟಿ ಮಾಡಿ ಅವರಿಗೆ ಬೇಕಾದಂತಹ ಔಷಧೋಪಚಾರಗಳನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ವಲಸೆ ಕಾರ್ಮಿಕರು ಗರ್ಭಿಣಿ ಒಂದು ಹೆರಿಗೆ ಟೈಮ್ ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿ ಅವರನ್ನು ಆಸ್ಪತ್ರೆಗೆ ಸಾಗಿಸಲಿ ಕೂಡ ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡಿದ್ದೇವೆ. ಇನ್ನು ಹಾರ್ಟ್ ಪೇಷಂಟ್ ಒಬ್ರು ಬಹಳ ಕಷ್ಟಪಟ್ಟಿದ್ರು, ಅವರನ್ನು ಆಸ್ಪತ್ರೆಗೆ ಸಾಗಿಸಲಿ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಒಂದು ನಾವು ಮುಷ್ಕರ ಏನು ಕರೆ ನೀಡಿದ್ದಾರೆ, ಅದಕ್ಕೆ ನಮ್ಮ ಪೂರ್ಣ ಬೆಂಬಲವನ್ನು ಕೊಟ್ಟು ನಾವು ಕೂಡ ಬೆಂಗಳೂರು ಚಲೋ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದೇವೆ. ಈಗ ಮೇಡಮ್ ಸುನೀತಾ ಅವರೇ, ನೀವು ಹೇಳುವಂತದ್ದು ಕೋವಿಡ್ನ ಏನು ಆ ಸಂಕಷ್ಟ ಕಾಲದಲ್ಲಿ, ಲಾಕ್ಡೌನ್ನ ಆ ಕಷ್ಟ ಕಾಲದಲ್ಲಿ
ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲಾ ರೀತಿಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡು ದುಡಿದಿದ್ದಾರೆ ಅಂತ ನೀವು ಹೇಳುವಂತದ್ದು. ಹೌದು. ಆದರೂ ಸರ್ಕಾರ ನಿಮಗೇನು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡ್ಲಿಲ್ಲ. ಅದೇ ಸರಿ. ಈಗ ನೋಡಿ, ನಾವೇನ್ ಕೇಳೋದು, ಹಿರಿತನದ ಮೇಲೆ ನಮಗೆ ವೇತನವನ್ನು ಕೊಡಿ ಅಂತ ಹೇಳಿ. ಹಿರಿತನದ ಮೇಲೆ, ಸೀನಿಯಾರಿಟಿ ಮೇಲೆ ಸೇರಿದವರಿಗೂ ಕೂಡ ಅದೇ ಇದು ಗೌರವಧನ. ಮೊದಲಿನ 40-45 ವರ್ಷದಲ್ಲಿ ಕೆಲಸ ಮಾಡುವವರಿಗೆ ಕೂಡ ಅದೇ ಗೌರವಧನ. ಅದನ್ನಾದ್ರೂ ಸರ್ಕಾರ ಒಂದು ಅವರ ಒಂದು ಈ ಒಂದು ಇದರಲ್ಲಿ ವೇತನವನ್ನು ಹೆಚ್ಚು ಮಾಡ್ಲಿ ಅಂತ ಹೇಳಿ ಅದನ್ನು ಅವರ ವಿಷಯಕ್ಕೆ, ಅವರ ಗಮನಕ್ಕೆ ತಂದಿದ್ದೇವೆ. ಆದ್ರೂ ಅದನ್ನು ಏನು ಅವರು ಪರಿಗಣಿಸಲಿಲ್ಲ. ಅದೇ ಬೇಸರದ ವಿಷಯ ನಮಗೆ. ನಿಜ ನಿಜ ನಿಜ. ಈಗ ನೀವು ಹೇಳಿದಾಗ ಒಬ್ಬರು 20, 25, 30 ವರ್ಷದಿಂದ ಕೆಲಸ ಮಾಡಿರ್ತಾರೆ, ಹೊಸತಾಗಿ ಇವತ್ತು ನಿನ್ನೆ ಒಬ್ರು ಸೇರಿರ್ತಾರೆ, ಇಬ್ಬರದು ಕೂಡ ವೇತನ ಒಂದೇ ತರದ್ದು. ಅದೇ ರೀತಿ ಸರ್, ನಿವೃತ್ತಿ ಹೊಂದಿದ್ದಾರೆ. ಆ ಪಾಪ ಅವರು ಹೋಗುವಾಗ ಅಲ್ಲಿ ಏನು ಇಲ್ಲದೆ ಬರೀ ಕೈಯಲ್ಲಿ ಹೋಗುವ ಸ್ಥಿತಿ ಬಂದಿದೆ. 20-30 ವರ್ಷ ದುಡಿದು ನಮಗೆ ಬೇಜಾರಾಗ್ತದೆ. ಯಾಕೆಂದ್ರೆ ಒಂದು ತಾಯಿಯಾಗಿ ಇಡೀ ಊರಿನ ಒಂದು ಶಕ್ತಿಯಾಗಿ ಇರುವಂತಹ ಹೆಂಗಸು, ನಮ್ಮ ಒಂದು ತಾಯಂದಿರು ಮನೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗ್ಬೇಕಲ್ವಾ? ಎಷ್ಟು ಬೇಜಾರಿನ ಸಂಗತಿ ಇದು. ನಿಜಕ್ಕೂ ತೀರಾ ಬೇಸರ. ಮತ್ತು ನಮ್ಮ ನಾಗರಿಕ ಸಮಾಜ ನಿಜಕ್ಕೂ ತಲೆ ತಗ್ಗಿಸುವ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲ ಕೆಲಸವನ್ನು ಅಂಗನವಾಡಿ ಕಾರ್ಯಕರ್ತೆಯ ಮುಖಾಂತರ ಮಾಡಿಸಿಕೊಳ್ತೇವೆ ನಾವು ನಮ್ಮ ಸರ್ಕಾರ. ಯಾವುದೇ ಇಲಾಖೆಯ ಎಲ್ಲಾ ಕೆಲಸಗಳನ್ನು ಜನರಿಗೆ ತಲುಪಿಸುವುದು ಯಾರು? ಅಂಗನವಾಡಿ ಕಾರ್ಯಕರ್ತೆಯರು. ಅದೇ ನಾವು ಒಂದು ಗ್ರಾಮಕ್ಕೆ ಕಂಪ್ಯೂಟರ್ ಇದ್ದಾಗೆ ಎಲ್ಲಾ ಮಾಹಿತಿ ನಮ್ಮಲ್ಲಿ ಇರ್ತದೆ. ಹೌದು ಹೌದು ಹೌದು. ಆದ್ರೆ ನೀವು ಹೇಳಿದ ಪ್ರಕಾರ ನಿವೃತ್ತಿಯಾದ ಸಂದರ್ಭದಲ್ಲಿ ಕೂಡ ಸರ್ಕಾರ ಏನು ಸರಿಯಾಗಿ ಸ್ಪಂದಿಸುವುದಿಲ್ಲ. ಎಸ್. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮ ನಾಡಿದ್ದನ ಹೋರಾಟ. ಹೌದು, ಹೋರಾಟ ಮಾಡಿದ್ರೆ ಮಾತ್ರ ಅಲ್ವಾ ಸರ್ ನಮಗೆ? ಖಂಡಿತ ಮೇಡಮ್, ಖಂಡಿತ. ಕೇಳದಿದ್ರೆ ಮಾಡಿದ್ರೆ ಯಾವುದೇ ರೀತಿಯ ನಮಗೆ ಈ ವೇತನ ಆಗಲಿ ಯಾವುದೇ ಆಗಲಿ ಪರಿಹಾರ ಸಿಗುವುದಿಲ್ಲ. ಹೋರಾಟ ಮಾಡಿದ್ರೆ ಮಾತ್ರ ಎಚ್ಚೆತ್ತುಕೊಳ್ಳೋದು ಈ ಸರ್ಕಾರ. ನಿಜ 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 ಮೇಡಮ್, ನಿಮ್ಮ ಮಾತು 100ಕ್ಕೆ 100 ಸರಿ. ಕೇಳದಿದ್ದರೆ ಸರ್ಕಾರ ತಾನಾಗಿ ಬಂದು ತಾನಾಗಿ ಅಧ್ಯಯನ ಮಾಡಿ ಇವರ ಕಷ್ಟ ಸುಖ ಏನಂತ ಕೇಳುವುದೇ ಇಲ್ಲ. ಅನ್ಲೆಸ್ ನೀವು ಅಥವಾ ಯಾರೇ ಇಂಥ ರೀತಿಯ ಕಷ್ಟಕ್ಕೊಳಗಾದವರು ಸರ್ಕಾರದ ಎದುರು ನಿಂತು ಗಟ್ಟಿ ಸ್ವರದಲ್ಲಿ ಮಾತನಾಡಿದರೆ ಮಾತ್ರ ಸರ್ಕಾರ ಸ್ಪಂದಿಸುವಂತದ್ದು. ನಿಜ. ಹೌದು ಸರ್. ಮಾಧ್ಯಮದಲ್ಲಾದ್ರೂ ಇದರ ಬಗ್ಗೆ ಒಂದು ನಮ್ಮ ಬಗ್ಗೆ ಬಹಳ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿ ಸರ್, ನಮಗೆ ಒಂದು ಖಂಡಿತ 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 ಮೇಡಮ್, ಜಯ ಸಿಗುವ ಹಾಗೆ ಮಾಡಿ ಸರ್. ನಾವು ನಿಮ್ಮ ಪರವಾಗಿ ಮಾತಾಡ್ತೇವೆ. ಜಯ ಸಿಗುವ ಹಾಗೆ ಈ ಸರ್ಕಾರ ಮತ್ತು ಸಹ 100 ಮಂದಿ ರಾಜಕಾರಣಿಗಳು ನಮ್ಮ ಸುತ್ತಮುತ್ತ ಇರ್ತಾರಲ್ಲ, ಅವರೆಲ್ಲ ಈ ಕಾರ್ಯಕ್ರಮವನ್ನು ನೋಡಿ ಆಮೇಲೆ ಅವರು ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ತರಬೇಕು. ನಮ್ಮ ಜನಪ್ರತಿನಿಧಿಗಳು, ನಮ್ಮ MLAಗಳು, MLCಗಳು, MP ಗಳು, ಮಂತ್ರಿಗಳು, ಇವರ ಮೇಲೆ ಒತ್ತಡ ತರಬೇಕು. ನಿಮ್ಮ ಮನೆಗೆ ಲಸಿಕೆ ಹಿಡ್ಕೊಂಡು ಬಂದವರು ಅಥವಾ ಕೋವಿಡ್ ಕಷ್ಟ ಕಾಲದಲ್ಲಿ ನಿಮ್ಮ ಮನೆಗೆ ಬಂದವರು ಯಾರು ಅಂತ ಜನ ಕೇಳಬೇಕು ಅವ್ರ ಹತ್ರ. ಎಸ್, ಖಂಡಿತ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಪರವಾಗಿ ನಾವು ಇರ್ತೇವೆ. ಥ್ಯಾಂಕ್ ಯು. ಸುನೀತಾ ಅವರು ಹೇಳಿದ ಹಾಗೆ ಇದು 30-35 ವರ್ಷ ಕೆಲಸ ಮಾಡಿದ ಅಂಗನವಾಡಿ ಕಾರ್ಯಕರ್ತರು ಜೊತೆಗೆ ಇವತ್ತು ನಿನ್ನೆ ಸೇರಿದ ಕಾರ್ಯಕರ್ತರು ಇಬ್ಬರದ್ದು ಕೂಡ ವೇತನ ಸಮಾನ. ವೇತನ ಕೂಡ ಸರ್ ನಾವು ಪ್ರತಿ ಸಲ ಹೋರಾಟ ಮಾಡಿದಾಗ ನಮ್ಗೆ ಯಾವಾಗ 500 ರೂಪಾಯಿ 10,000 ಪಡ್ಕೊಂಡದ್ದು ನಾವು ಹೋರಾಟ ಮಾಡಿ ಹೊರತು ಸರ್ಕಾರ ಹೆಚ್ಚು ಮಾಡ್ಲಿಲ್ಲ. ನೀವಾಗಿ ಪ್ರತಿ ಬಾರಿನೂ ಸರ್ಕಾರದ ಕಿವಿ ಹಿಂಡಿದರೆ ಮಾತ್ರ ನಿಮಗೆ 500 ರೂಪಾಯಿ ಕಾರಣ ನಾವು ಈಗ ಸ್ಟ್ರೈಕ್ ಮಾಡಲಿಲ್ಲ 2 ವರ್ಷದಲ್ಲಿ. ನೀವಾಗಿ ಏನು ಸರ್ಕಾರ ಆಗಿ ಮುಂದೆ ನಿಂತು ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಲ್ಪ ಏನಾದರೂ ಸಹಕಾರ ಮಾಡುವಂತ ಇಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು 500 ರೂಪಾಯಿ ಕೊಟ್ರೆ ಸಹಾಯಕಿಯರಿಗೆ 250 ನೋಡಿ. ಅದರಲ್ಲಿ ಕೂಡ ಮತ್ತೆ ಅರ್ಧ ಏನು 50% ಕಡಿತ. ಈಗಿನ ಒಂದು ಕಷ್ಟ ಕಾಲದಲ್ಲಿ ಒಂದು ಕುಟುಂಬಕ್ಕೆ ನಮ್ಗೆ 10,000 ಬಿಡಿ ಒಂದು ಲೆಕ್ಕಕ್ಕೆ ತಗೊಳ್ಳೋದು, ಆದ್ರೆ ಆ ಸಹಾಯಕಿಯರಿಗೆ 5,000 ರೂಪಾಯಿ ಕೊಡುವುದು. 5,000ಕ್ಕೆ ಅವಳು ನಮ್ಮನ್ನು ಊರು ಸುತ್ತಲಿಗೆ ಬಿಡುವುದು. ಮತ್ತೆ ಈ ಬೆಳಿಗಿಂದ ಹಿಡಿದು ಅವಳು ಸಾಯಂಕಾಲ ತನಕ 4 ಗಂಟೆ ತನಕ ಆ ಮಗುವನ್ನು ನೋಡ್ಬೇಕು ಅಂತ ಹೇಳಿದ್ರೆ
ಅವ್ರ ಮನೆಯದ್ದು ಇದಿಲ್ಲ, ಎಂತ ಸಹ ಇಲ್ಲ. ನಮ್ಗೆ ಏನಾಗ್ತಿತ್ತು 2011 ತನಕ ನಮ್ಗೆ ಮಧ್ಯಾಹ್ನ 1 ಗಂಟೆ ತನಕ ಇತ್ತು, 1:30ಕ್ಕೆ ಮುಗಿಯುದು ಮಧ್ಯಾಹ್ನ ತನಕ ಅಂಗನವಾಡಿ ಇತ್ತು. 2011 ಎಂತ ಮಾಡಿದ್ರು, ಸಮಯನ ವಿಸ್ತರಣೆ ಮಾಡಿದ್ರು ಗುಡ್ಡಗಾಡಿನ ಜನರಿಗೋಸ್ಕರ. ಅಂದ್ರೆ ಒಂದೇ ಒಂದು ಇದರಲ್ಲಿ ಈ ಗುಡ್ಡಗಾಡು ಇರ್ಬೋದು, ಈ ಕೃಷಿ ಕಾರ್ಮಿಕರಿಗೆ ಒಂದು ಉಪಕಾರ ಆಗ್ಲಿ ಅಂತೇಳಿ ಒಂದು ಇದನ್ನ ಜಿಲ್ಲೆಯನ್ನ ಕಾನ್ಸೆಪ್ಟ್ ಇಟ್ಕೊಂಡು ಇದು 4 ಗಂಟೆ ತನಕ ಮಾಡಿದ್ರು. 4 ಗಂಟೆ ನಾವು ತುಂಬಾ ಅಬ್ಜೆಕ್ಷನ್ ಹಾಕಿದ್ದೇವೆ ನಾವು. ಅದು ಅಲ್ಲಿ ಸಕ್ಸಸ್ ಆಯ್ತು ಅಂತೇಳಿ ಎಲ್ಲ ಇಡೀ ರಾಜ್ಯದಲ್ಲಿ ತಂದ್ಬಿಟ್ರು. ಈಗ ನೋಡಿ, ಒಂದು ಮಗು 3 ವರ್ಷದ ಮಗು ಅಥವಾ ಅದಕ್ಕಿಂತ 2.5 ವರ್ಷಕ್ಕೆ ಬರ್ತದೆ. ಆ ಮಗು ಒಂದು ಬೆಳಿಗ್ಗೆ ನಮ್ಮಲ್ಲಿ ಬಂದಾಗ 4 ಗಂಟೆ ತನಕ ಇದ್ರೆ ಆ ಮಗು ಹೇಗಾಗ್ಬೋದು ಲೆಕ್ಕ ಹಾಕಿ ಸರ್. ಈಗ ನಾವೆಂತೇಳಿ ಎಲ್ಲರನ್ನ ಒಂದೇ ಮಾನದಂಡಕ್ಕೆ ತರಬಾರ್ದು ಅಂತ ಹೇಳುದು ನಾವು. ಈಗ ನಮ್ಮಲ್ಲಿ ಈಗ ತಾಯಂದಿರಿದ್ದಾರೆ ಮಧ್ಯಾಹ್ನ, ಈಗ ನೋಡಿ ಕೊರೋನಾ ಟೈಮಲ್ಲಿ 12 ಗಂಟೆಗೆ ಹೋಗ್ಬೇಕಂತ ಖಂಡಿತ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು ಕೇರ್ ಮಾಡಿ ನೋಡ್ತಾ ಇದ್ದಾರೆ. ಈಗ ಇದು ಅನುಭವ ನಮ್ಮದೀಗ. ನಾವೇನು ಹೇಳುದು, ಆ ಮಕ್ಕಳ ಮಾನಸಿಕ ಪರಿಸ್ಥಿತಿ ಹೇಗ್ಬಹುದು ನಮ್ಮೊಟ್ಟಿಗಿದ್ದು. ಅದು ಮಧ್ಯಾಹ್ನ 2 ಗಂಟೆ ತನಕ ಹೊರಗೆ ಹೋಗ್ಬೇಕು, ಮಲಗಬೇಕು, ಕಡ್ಡಾಯವಾಗಿ ಮಲಗಿಸಿ ಊಟ ಎಲ್ಲ ಕೊಟ್ಟು ಹೆಲ್ಪರ್ಸ್ ನೋಡ್ಬೇಕು. 2011ರವರೆಗೆ ನಮ್ಗೆ ಮಧ್ಯಾಹ್ನ ನಂತರ ನಮ್ಗೆ ಬೇರೆ ಕೆಲಸ ಮಾಡ್ತಿದ್ವು ನಾವು. ಈ ಗೌರವಧನ ಕೊಡುದು ಇಷ್ಟ ಅಲ್ವ, ಮತ್ತೆ ನಮ್ಗೆ ಅದರಿಂದ ಜೀವನ ಹೋಗುದಿಲ್ಲ. ಖಂಡಿತ ನಾವು ಉಪಕಸಬುಗಳನ್ನ ಮಾಡ್ತಿದ್ವು. ಈಗ ಸರ್ಕಾರ ಹಿಂದೆ ಮುಂದೆ ನೋಡದೆ ಖಾಲಿ 500 ರೂಪಾಯಿ ಜಾಸ್ತಿ ಮಾಡಿಕೊಂಡು ಅದನ್ನ ನಮಗೆ ಅರ್ಧ ದಿವಸ ಅಲ್ಲ. ಮತ್ತೊಂದ್ಸರಿ ಈಗ ನಾಳ್ದು ಮಾರ್ಚ್ 1ರಿಂದ ನಮ್ಗೆ ಗರ್ಭಿಣಿ ಬಾಣಂತಿಯರಿಗೆ ಈಗ ಈ ತನಕ ನಾವು ಮನೆಗೆ ಕೊಡ್ತಿದ್ದೆವು ಫುಡ್ ಗರ್ಭಿಣಿ ಬಾಣಂತಿಯರಿಗೆ. ಇನ್ನು ಮುಂದಕ್ಕೆ ಮಾರ್ಚ್ 1ರಿಂದ ನಮಗೆ ಪ್ರತಿ ಗರ್ಭಿಣಿಯರು ಅಂಗನವಾಡಿಯಲ್ಲಿ ಬಿಸಿ ಊಟ ನಾವು ತಯಾರು ಮಾಡಿ ಅವರಿಗೆ ನಾವು ಬಡಿಸಬೇಕು. ನಾವು ಅವ್ರು ಬರ್ಬೇಕು. ಮಾತೃಪೂರ್ಣ ಅಂತ ಹೇಳಿ ಅದು ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಲಿಲ್ಲ, ಅಂದ್ರೆ ಯಾರು ಬರುದಿಲ್ಲ. ಅಂಗನವಾಡಿಗೆ ಈ ಫುಡ್ ಕಿಟ್ ಅಂತ ಕೊಡ್ಲಿಕ್ಕೆ ಯಾರು ಬರ್ತಾ ಇಲ್ಲ. ಇಲ್ಲಿ ಹೆಚ್ಚಾಗಿ ಗರ್ಭಿಣಿಯರು ಕೆಲಸಕ್ಕೆ ಹೋಗುವಂತವರು ಇರುದು. ಇದು ತಿಂಗಳಿಗೊಮ್ಮೆ ಕೊಡುವಾಗ ನಮಗೂ ಖುಷಿ ಇತ್ತು, ಇರ್ಲಿ ಅವರಿಗೆ ಕೊಡ್ತಿದ್ದೆವು, ಜೋಡಿಸಿ ಕೊಡುದು. ಈಗ ದಿನಾಲು ಬೇಯಿಸಿ ಕೊಡ್ಬೇಕಂತ ಮಾರ್ಚ್ 1ರಿಂದ ಬಂದಿದೆ. ಅಲ್ಲಿ ಯಾರು ಬರುದಿಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತೂ ಯಾರು ಬರುದಿಲ್ಲ. ನಾವು ಈಗ ಹೇಳುವಾಗಲೇ ಹೇಳ್ತಾ ಇದ್ದಾರೆ ಅದು ಬೇಡ ಹೇಳಿ, ಬೇಡ ಅಂತ. ಅಂದ್ರೆ ಮಧ್ಯಾಹ್ನ ಕೆಲಸ ಇದ್ರೂ ಕೂಡ ಮನೆಯಲ್ಲಿ ಒಂದು ಒಳ್ಳೆ ಪದಾರ್ಥದಲ್ಲಿ ಊಟ ಮಾಡುವಂತ ಗರ್ಭಿಣಿ ಇನ್ನೊಂದು ಈ ಕರಾವಳಿಯಲ್ಲಿ ಸುಡು ಬಿಸಿಲು. ಹೌದು, ಮತ್ತೆ ಗುಡ್ಡಗಾಡು. ಹೌದು, ಗುಡ್ಡಗಾಡು ಬೇರೆ. ಎಸ್, ಈ ನಡುವೆ ನಮ್ಮ ಜೊತೆಗೆ ವಿಶಾಲಾಕ್ಷಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ವಿಶಾಲಾಕ್ಷಿ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ಎಸ್, ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ರಾಜ್ಯ ಕೋಶಾಧಿಕಾರಿ ಅವರು. ಎಸ್ ಮೇಡಮ್, ಈ ಒಂದು 21ನೇ ತಾರೀಕಿನಿಂದ ನಡೆಯುವಂತ ನಿಮ್ಮ ಏನು ಬೆಂಗಳೂರು ಚಲೋ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು. ಎಸ್, ಏನ್ ಹೇಳಲಿಕ್ಕೆ ನೀವು ಬಯಸ್ತೀರಿ ಈ ಸಂದರ್ಭದಲ್ಲಿ? ಒಟ್ಟು ಅಂಗನವಾಡಿ ಕಾರ್ಯಕರ್ತೆಯರ ಕಷ್ಟ ನಷ್ಟ, ಅವರ ಏನು ಅವರ ಪರಿಶ್ರಮ ಮತ್ತು ಅವರ ಬೇಡಿಕೆ, ಇದರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀವು ಮೇಡಮ್? ಸರ್, ನಾವು ಅದೇ ಹೇಳೋದು, ನಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಹೌದು, ನಾವು ಸರ್ಕಾರದ ಗಮನ ಸೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾಡ್ದು ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ. ಹಾಗೆ ನಮ್ಮ ಮುಷ್ಕರಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಿಕೊ. ಈಗ ಈಗ ರಾಜ್ಯಾದ್ಯಂತ ಯಾವ ರೀತಿಯ ಸ್ಪಂದನೆ ಇದೆ ಈಗ ಈ ಕ್ಷಣ ತನಕ? ಈಗ ನೀವು 21ನೇ ತಾರೀಕಿಗೆ ಉಂಟಂತ ಘೋಷಣೆ ಮಾಡಿದ್ದೀರಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯ ಸ್ಪಂದನೆ ಬಂದಿದೆ ಅಂತೆ? ಎಲ್ಲರೂ ಬರ್ತಾರಾ, ಹೇಗೆ ಏನು? ಎಲ್ಲ ಬರ್ತೇವೆ ಅಂತ ಎಲ್ಲ ಖುಷಿಯಲ್ಲಿದ್ದಾರೆ. ನಾವು ಹೋರಾಟ ಮಾಡ್ಲೇಬೇಕು, ಗೆಲ್ಲೋ ತನಕ ಹೋರಾಟ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಬರ್ತಾ ಇದ್ದೇವೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ. ಅಂದ್ರೆ ಎಲ್ಲಾ ಜಿಲ್ಲೆಯಿಂದಲೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಬರ್ಲಿಕ್ಕಿದ್ದಾರೆ ಬೆಂಗಳೂರಿಗೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರು ಚಲೋ ಬಾರಿ ಏನು ತೀವ್ರ ಸ್ವರೂಪದಲ್ಲಿ ಮತ್ತು ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕಿದೆ. ಹೌದು ಸರ್, ದೊಡ್ಡ ಮಟ್ಟಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಸರ್ ನಾವು. ಹಾಗೆ ಎಲ್ಲರೂ ಬರ್ಬೇಕಂತ ನಮ್ಮವರನ್ನು ಸಹ ಕೇಳ್ತಾ ಇದ್ದೇವೆ. ಹಾಗೆ ಬರ್ತೇವೆ ಅನ್ನೋ ಭರವಸೆಯನ್ನೆಲ್ಲ ಕೊಟ್ಟಿದ್ದಾರೆ, ಭಾಗವಹಿಸ್ತೇವೆ ಅಂತ. ಈಗ ನಿಮ್ಮ ಬೇಡಿಕೆಗಳ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅನೇಕ ವರ್ಷದಿಂದ ಅನೇಕ ಬೇಡಿಕೆಗಳನ್ನು ಇಡ್ತಾ ಇದ್ದೀರಿ. ಹೌದು ಸರ್, ನಾವು ತುಂಬಾ ಬೇಡಿಕೆ ಯಾವ್ದು ಈ ಸರಿ ನಮ್ದು ಏನೋ ಹೆಚ್ಚು ಬೇಡಿಕೆ ಇಲ್ಲ. ನಾವು ಸರ್ಕಾರ ಮುಂದೆ ಒಂದೇ ಇದನ್ನು ಹೇಳ್ತಾ ಇದ್ದೇವೆ, ಏನಂದ್ರೆ ನಮ್ಗೆ ಕನಿಷ್ಠ ವೇತನ ಕೊಡ್ಬೇಕು, ಸೇವಾ ಹಿರಿತನದ ಆಧಾರದಲ್ಲಿ ಸ್ಯಾಲರಿ ಫಿಕ್ಸ್ ಮಾಡ್ಬೇಕು, ಮತ್ತೆ ಪರ್ಮನೆಂಟ್ ಮಾಡ್ಬೇಕು. ಇನ್ನು ಕೆಲವರು ರಿಟೈರ್ಡ್ ಆದವರಿಗೆ ಪಿಂಚಣಿ ಕೊಡ್ಬೇಕು ಅನ್ನೋ ಒಂದು ಮಾಹಿತಿ ಇದನ್ನ ಕೊಡ್ತಾ ಇದ್ದೇವೆ. ಹೋರಾಟವನ್ನ ಪ್ರಧಾನ ಬೇಡಿಕೆ ಕನಿಷ್ಠ ವೇತನ.
ಕನಿಷ್ಠ ವೇತನ. ಹೌದು ಸರ್. ಎಸ್. ಇನ್ನೊಂದು ಸೇವಾ ಹಿರಿತನದ ಆಧಾರದಲ್ಲಿ ನಮ್ಗೆ ಸ್ಯಾಲ್ರಿ ಕೊಡ್ಬೇಕು. ಓಕೆ ಓಕೆ, ಸರ್ವಿಸ್ ಅನ್ನು ಕನ್ಸಿಡರ್ ಮಾಡಬೇಕು ಅಂತ. ಹೌದು ಹೌದು. ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಈಗ ಈ ಕನಿಷ್ಠ ವೇತನದ ವಿಚಾರಕ್ಕೆ ಬರುವಾಗ, ಎಸ್ ನೀವು ಹೇಳಿದ್ರಿ ಇಷ್ಟು ಸಮಯನೂ 500 ರೂಪಾಯಿ ಜಾಸ್ತಿ ಆಗಿದ್ರು ಕೂಡ ಅದು ಏನು ಪ್ರತಿ ಬಾರಿನೂ ಹೋರಾಟ ಮಾಡಿ ಅಂತ. ಈಗ ಕನಿಷ್ಠ ವೇತನ ಅಂತ ಕೇಳುವಾಗ ನೀವು ಎಷ್ಟಕ್ಕೆ ಏನು ಅಂತ ಈಗ ಆಲೋಚನೆ ಮಾಡ್ತಾ ಇದ್ದೀರಿ? ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಥವಾ ಒಬ್ಬ ಅಂಗನವಾಡಿಯ ಸಹಾಯಕಿಯರಿಗೆ ಎಷ್ಟು ವೇತನ ಸಿಗಬೇಕು? ನಾವು ಮೊನ್ನೆ ಅಂದಾಜು ಮಾಡಿದ ಲೆಕ್ಕದಲ್ಲಿ ಕನಿಷ್ಠ ಸಹಾಯಕಿಯರಿಗೆ ಕನಿಷ್ಠ ವೇತನ 13-14 ಸಾವಿರ ಬಂದ್ರೆ ನಮಗೆ ಒಂದು 22,000 ಟೀಚರ್ಸ್ ಗಳಿಗೆ ಬರ್ತದೆ. ಅಂಗನವಾಡಿ ಶಿಕ್ಷಕಿಯರಿಗೆ 20,000 ಬರಬೇಕು. ಯಾಕೆ ಅಂತ ಹೇಳಿದ್ರೆ ಸರ್, ಸಹಾಯಕಿಯರಿಗೆ 13,000 ಆದ್ರೂ ಬರಬೇಕು. ಅವ್ರದ್ದು ಒಂದು ಗೌರವಯುತವಾದಂತ ಒಂದು ಜೀವನ ನಡೆಸಬೇಕಂದ್ರೆ ಅಷ್ಟು ಬೇಕು ಅಲ್ವಾ? ಯಾವುದೇ ಕುಟುಂಬ, ಯಾವುದೇ ಮನೆಯಲ್ಲಿ ಆದ್ರೂ ಕೂಡ ಒಂದು ಕುಟುಂಬ ಸಂಸಾರ ಅಂತ ಹೇಳುವಾಗ ಒಂದು ಮನೆಯಲ್ಲಿ 3, 4, 5 ಜನ ಖಂಡಿತ ಇದ್ದೇ ಇರ್ತಾರೆ. ಸೊ ಇಂತಹ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಅತ್ಯಂತ ತುರ್ತಾದ ಅನಿವಾರ್ಯತೆ ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದು. ನಾವೀಗ ಇಂದಿನ ಒಂದು ಇದಕ್ಕೆ ಹೋದಾಗ ಸರ್ 1982 ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂತು. ಇದು ಆಲ್ ಓವರ್ ಇಂಡಿಯಾದಲ್ಲಿ 1975 ಜಾರಿ ಬಂತಿದ್ದು. ಬಂದಾಗ ಎಂತ ಮಾಡಿದ್ರು ಅಂತ ಹೇಳಿದ್ರೆ, ಕನಿಷ್ಠ ಅಂತ ಹೇಳಿದ್ರೆ ನಮ್ಗೆ 5 ವರ್ಷ ಬಾಂಡ್ ಮೇಲೆ ನಮ್ಮನ್ನು ತಕೊಂಡ್ರು. ಸ್ಕೀಮ್ ಅಂತ ಮಾಡ್ಕೊಂಡು 5 ವರ್ಷ ನೀವು ಕಂಪಲ್ಸರಿಯಾಗಿ ಗೌರವಧನದ ಆಧಾರದಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ಈ ಒಂದು ಸ್ಕೀಮ್ ಅಂತ ಹೇಳಿದ ನಂತರ ಸರ್, ಅದು ಆ ಸ್ಕೀಮಿಗೆ 5 ವರ್ಷಕ್ಕೆ ಎಂಡ್ ಆಗ್ಬೇಕು. ಇದು ಮಾಡ್ಲಿಲ್ಲ ಸರ್ಕಾರ, ಇದು ಸರ್ಕಾರ ಮಾಡ್ಲಿಲ್ಲ. 5 ಹೋಗಿ ಇವತ್ತು 47 ವರ್ಷ ಆಯ್ತು. ಈಗ ಯಾಕೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1982 ಬಂತು. 82ರಲ್ಲಿ 1975 ಇಡೀ ಕೇಂದ್ರ ಸರ್ಕಾರ ದೇಶಕ್ಕೆ ಘೋಷಣೆ ಮಾಡಿತ್ತು ಈ ರೀತಿ ಒಂದು ಅಂಗನವಾಡಿ ವ್ಯವಸ್ಥೆ. ಆವಾಗ ಹೇಳಿದ್ರು, ಎಸ್ ನೀವು ಇದು 5 ವರ್ಷದ ಯೋಜನೆ, ಕೆಲಸ ಮಾಡೋರು ಬನ್ನಿ ಅಂತ ಒತ್ತಾಯ ಮಾಡಿ ನಮ್ಮನ್ನು ಸೋಷಿಯಲ್ ಆಕ್ಟಿವಿಟೀಸ್ ಅಂಡರ್ನಲ್ಲಿ ನಮ್ಗೆ ಇದನ್ನ ಮಾಡಿದ್ದು. ಆಗ ನಮ್ಗೆ 50 ರೂಪಾಯಿ ಮತ್ತು 175 ರೂಪಾಯಿ ನಮ್ಗೆ, ಅದಕ್ಕಿಂತ ಮುಂಚಿದವರಿಗೆ 150 ಮತ್ತು ಅದಕ್ಕಿಂತ ಕನಿಷ್ಠ ಇತ್ತು ಆವಾಗ. ಈಗ ನಾವೇನು ಹೇಳಿದ್ರು, ಆ ಸ್ಕೀಮನ್ನ ಮಾಡಿದ ನಂತರ ನೋಡಿ ಮಾನದಂಡ ಅಲ್ಲಿ ನಮ್ಮನ್ನ ಗೌರವ ಕಾರ್ಯಕರ್ತೆಯರು ಅಂತ ಹೇಳಿ ತಕೊಂಡ್ರು ಅವಾಗ. ಈಗ ಹೇಳುದು ಅಂತ ಹೇಳಿದ್ರೆ, ನಿಮ್ಮನ್ನ ಆ ಸ್ಕೀಮಿನ ಅಂಡರಲ್ಲಿ ಬಂದಿದ್ದೀರಿ ನೀವು ಗೌರವ ಕಾರ್ಯಕರ್ತೆಯರು, ಹಾಗಾಗಿ ನಿಮ್ಗೆ ಸಂಬಳ ಹೆಚ್ಚು ಮಾಡ್ಲಿಕ್ಕೆ ಬರುದಿಲ್ಲ ಅಂತೇಳಿ ಇದನ್ನೇ ಹೇಳ್ಕೊಂಡು ನೆಪ. ಆದ್ರೆ ಕೆಲಸಗಳಿಗೆ ಒಂದು ನೋಡಿ, ಗೌರವ ಕಾರ್ಯಕರ್ತೆಯರಿಗೆ ಎಷ್ಟು ಎಲ್ಲದಕ್ಕೂ ಸಹ ಒಂದು ಮಾನದಂಡ ಉಂಟು ಸರ್. ಒಂದು ಮನುಷ್ಯನಿಗೆ ಇಂತಿಷ್ಟೇ ದುಡಿಬಹುದು ಅಂತೇಳಿ, ಆದ್ರೆ ಅದಕ್ಕಿಂತ 10 ಪಟ್ಟು ನಮ್ಮನ್ನು ದುಡಿಸಿದ್ದಾರೆ. ಆಕ್ಚುಲಿ ನಾನೀಗ ನಾನು 40ನೇ ವರ್ಷ ನಾನು ಕೆಲಸ ಮಾಡಿ ಇದು 39 ಕಳೆದು ಜನವರಿಯಿಂದ 40ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇವೆ. ಆ 40 ವರ್ಷಗಳಲ್ಲಿ ನಾನು ಬೇರೆಯವರ ಅನುಭವ ಬೇಡ, ನಾವು ಅದನ್ನ ಲೀಡರ್ಸ್ ಆಗಿ ತುಂಬಾ ಮಂದಿಯನ್ನು ನಾವು ನೋಡಿದ್ದೇವೆ. ನಾವು ಈಗ ಸಡನ್ ನಾನು ಬಿಟ್ಟೆ. ನಮ್ಮ ಗತಿ ಎಂತ ಸರ್, ನಮ್ಗೆ ಏನಿಲ್ಲ, ಇಡೀ ನಮ್ಮ ಯೌವನವನ್ನೆಲ್ಲ ಇದಕ್ಕೇನೆ ನಾವು ಜೀವನ ಮುಡುಪಾಗಿಟ್ಕೊಂಡದ್ದು. ಈಗ ನೋಡಿ, ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ ಆಗ್ಬೇಕಿದ್ರೆ ಅದೊಂದು ಸ್ಥಾಪನೆ ಮಾಡ್ಲಿಕ್ಕೆ ಎಷ್ಟು ಗೊಂದೀಗ ಸರ್ಕಾರಕ್ಕೆ ದೇಶಾದ್ಯಂತ ಎಷ್ಟು ಅಂಗನವಾಡಿ ಕೇಂದ್ರಗಳು, ನಮ್ಮ ರಾಜ್ಯದಿಂದ ತಗೊಂಡಾಗ 63,500 ಅಂಗನವಾಡಿ ಕೇಂದ್ರಗಳು ಉಂಟು. 63,000 ಅಂಗನವಾಡಿ ಕಾರ್ಯಗಳು ಕೇಂದ್ರ ಉಂಟು. ಆ ಕೇಂದ್ರ ಸ್ಥಾಪನೆ ಅಂತ ಹೇಳಿದ್ರೆ ಒಂದು ಆಫೀಸ್ನಾಗೆ ಎಲ್ಲ ಕಡೆ ಸಹ ಅದು ಆ ಒಂದು ಏನು ಏರಿಯಾವನ್ನ ಕವರ್ ಮಾಡುವಂತ ಅಂಗನವಾಡಿ ಎಲ್ಲ ಎಷ್ಟು ಬೆನಿಫಿಟ್ಸ್ ನಮ್ಮ ಸರ್ಕಾರ ನಮ್ಮಿಂದ ತಗೊಂಡಿದೆ ಅಂತ ಹೇಳಿದ್ರೆ, ಎಲ್ಲ ಯೋಜನೆಗಳು ನಮ್ಮ ಮಾಡಿ ಸಹ ನಮ್ಮ ಕೆಲಸಕ್ಕೆ ಅವರು ಮಾನದಂಡ ಕೊಡ್ಲಿಲ್ಲ. 1900 2010-11 ಒಂದು ಇದಾಯ್ತು. ಏನ್ ಗೊತ್ತಾ ಸರ್, ನಮ್ಮ ಮಹಿಳಾ ಸಬಲೀಕರಣದ ಇದಾಯ್ತು, ನಿಮ್ಗೆ ಗೊತ್ತಿರ್ಬೋದು. ಇಡೀ ಇಂಡಿಯಾದಲ್ಲಿ ಮಹಿಳೆಯರ ಬಗ್ಗೆ ಇದು ಮಾಡಿದ್ರು, ಅಧ್ಯಯನ ಮಾಡಿದಾಗ ಅಂಗನವಾಡಿ ಕಾರ್ಯಕರ್ತೆಯರು ಸಹ ಅಲ್ಲಿ ನಾವು ಮಾಡಿದ್ಯಾರು ಸಂಸದರು ಮಾಡಿ, ಆರ್ಡಿನರಿ ಮನುಷ್ಯರು ಮಾಡಿದನ್ನು ನಾವು ಕೇಳುದಿಲ್ಲ. ನಾನು ಅವತ್ತಿಂದ ಅದನ್ನೇ ಪಟ್ಟು ಹಿಡಿದು ನಾನು ಮಾತಾಡುದು. ಅದು ಮಾಡಿದ್ರಲ್ಲ, ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೆಲಸವನ್ನು ನೋಡಿ ರಾಷ್ಟ್ರಾದ್ಯಂತ ಒಂದು ಅಧ್ಯಯನ ಮಾಡುವಾಗ ಅಂಗನವಾಡಿ ಕೇಂದ್ರಗಳಿಂದ 100ರಲ್ಲಿ 70% ಒಳ್ಳೆ ರಿಸಲ್ಟ್, 30% ಇಲ್ಲದೆ ಇರ್ಬೋದು, ನಾನು ಒಪ್ಕೊಳ್ತೇನೆ. ಅವರೇನು ಮಹಿಳೆಯರನ್ನ ಲೆಕ್ಕಕ್ಕಿಂತ ಜಾಸ್ತಿಯಾಗಿ ದುಡಿಸಿಕೊಳ್ತಿದ್ದಾರೆ ಅನ್ನೋದು ಒಂದು. ಈ ಮಹಿಳೆಯರ ಕೆಲಸದ ಮಾನದಂಡ ಆಗ್ಬೇಕು ಅಂತೇಳಿ ಸಂಸದರು ರೆಫರ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅದನ್ನ ಮಾಡ್ಬೇಕು ಅಂತ ಅನ್ನೋದನ್ನ ಇದು ಮಾಡಿದ್ರು. ರಾಷ್ಟ್ರಾದ್ಯಂತ ನೀವು ಏಕರೂಪದ ಒಂದು ಇದನ್ನ ಪಾಲಿಸಿ ಜಾರಿ ಮಾಡಿ ಆ ಅಂಗನವಾಡಿ ಕಾರ್ಯಕರ್ತೆಯರ ಬೈಲ ಅಂತೇಳಿ ಮಾಡಿದ್ದಾರೆ ನೋಡಿ. ಅದನ್ನ ತೆಗೀರಿ, ಸ್ಟ್ರಕ್ಚರ್ ಅನ್ನ ನೀವು ತೆಗೆದು ಅವರಿಗೆ ಈಗಿನ ಒಂದು ಏನು ಕೆಲಸಕ್ಕೆ ಅವರ ಕೆಲಸದ ಕಷ್ಟ ಅವರ ಸೂಚ್ಯಾಂಕಕ್ಕೆ ಅನುಗುಣವಾಗಿ ದರ ಸೂಚ್ಯಾಂಕ ಅಂತ ಹೇಳಿ ಬರ್ತದಲ್ಲ, ಹಾಗೆ ಮಾನದಂಡ ಮಾಡಿ ಹೆಚ್ಚು ಮಾಡ್ಬೇಕು ಅಂತ ಕೇಳ್ಕೊಂಡ್ರು. 2011ರಲ್ಲಿ ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಆಗ ಗವರ್ಮೆಂಟ್ ಚೇಂಜ್ ಆಯ್ತು. ಎಷ್ಟೋ ಕೋಟಿ ಅದಕ್ಕೆ ಹಣ ಇಟ್ಟಿದ್ರು.
ಹಣ ಅದನ್ನ ಮತ್ತೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡಿದ್ದು. ಅದು ಇದೀಗೇನೆ ಆಗುದು, ಆದ್ರೂ ಅದರ ಬಗ್ಗೆ ಇಷ್ಟರ ತನಕ ಕೆಲಸ ಆಗ್ಲಿಲ್ಲ ಸರ್. 2011-12 ಅವಧಿಯಲ್ಲಿ ಸರ್ಕಾರ ಒಮ್ಮೆ ನಿರ್ಧಾರಕ್ಕೆ ಬಂತು ಮಾಡುವುದು, ಅಧ್ಯಯನ ಮಾಡಿ ರೆಫರ್ ಮಾಡಿ ಕೋರ್ಟ್ ಸಮೇತ ಅದಕ್ಕೆ ಇದು ಮಾಡಿದೆ. ಅದ್ ನಂತರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಬಂತು. 2000 ನಂತರ ಅದು ಮುಂದಕ್ಕೆ ಹೋಗ್ಲಿಲ್ಲ. ನಾವು ತುಂಬಾ ಫೈಟ್ ಮಾಡಿದ್ದೇವೆ, ನಾವು ತುಂಬಾ ಫೈಟ್ ಮಾಡಿದ್ದೇವೆ. 2011-12 ಅವಧಿಯಲ್ಲಿ ಸರ್ಕಾರ ಹಣ ಕೂಡ ನಿಗದಿಪಡಿಸಿತ್ತು. ಆಗಿದ್ರೆ ಎಷ್ಟು ಕೋಟಿ ಹಣ ಇಟ್ಟಿತ್ತು, 1000 ಕೋಟಿ ಅಂತ, 1000 ಕೋಟಿಯಷ್ಟು ಹಣವನ್ನು ಇಡೀ ದೇಶದ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಸಬಲೀಕರಣಕ್ಕೆ ಅಂತ ಇಟ್ಟಿತ್ತು. ಇವತ್ತಿನ ಭಾರಿ ಬೇಜಾರು ನಮ್ಗೆ. ಈಗ ನೋಡಿ ಹೇಳುವುದು, ಈಗ 2011 ತನಕ ನಾವು ಸಾಯುವ ತನಕ ನಾವು ದುಡಿತಾ ಇದ್ದು. ಆಗ ನಮ್ಗೆ ಏನ್ ಆಗ್ತಿರ್ಲಿಲ್ಲ, ಅಂದ್ರೆ ಅಷ್ಟರಕ್ಕೆ ನಾವು ತಿನ್ಲಿಕ್ಕಿತ್ತು, ಎಂತ ಅಂಗನವಾಡಿಯಲ್ಲಿ ನಮ್ಗೆ ಕೊಟ್ಟಂತ ಜೀವನ ಹೋಗ್ತಿತ್ತು. 2011ರಲ್ಲಿ ಇವರು ಗೌರವಧನ ಯಾರೇ ಆಗ್ಲಿ ವಯಸ್ಸನ್ನ ನಿಗದಿಪಡಿ 60 ವರ್ಷಕ್ಕೆ ರಿಟೈರ್ಡ್ ಆಗ್ಬೇಕು ಅಂತೇಳಿ ಸ್ಟಾರ್ಟ್ ಮಾಡಿ 50,000 ಮತ್ತು 30,000 ಕೊಟ್ಟು ಅವರನ್ನ ಮನೆಗೆ ಕಳಿಸಿತು. ಈಗ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಗೊತ್ತಾ ಸರ್? ನಮಗೆ ಈಗ ಅನಿಸ್ತದೆ ನಮಗೆ ನಿವೃತ್ತಿ ಬೇಕಂತಿರ್ಲಿಲ್ಲ ಅಂತ. ಯಾಕಂದ್ರೆ ನಿವೃತ್ತಿ ಆದವರು ಬೇರೆ ಮನೆ ಕೆಲಸಕ್ಕೆ ಹೋಗಿ ಜೀವನ ಸಾಗಿಸಿದ್ದಾರೆ ಸರ್. ಮನಸ್ಸು ಕೆಲಸಕ್ಕೆ ಹೋಗಿ ಜೀವನ ಸಾಗಿಸಿದ್ದಾರೆ. ನಮ್ಮೊಬ್ರು ಕಾರ್ಯಕರ್ತೆ ಈಗಲೇ ಬೇಜಾರಾಗಿದೆ. ಅವರು ಅಷ್ಟು ಒಂದು ಗೌರವಯುತವಾಗಿ ದುಡ್ದವರು ಹಾಸ್ಪಿಟಲ್ ಅಲ್ಲಿ ಆಯ ಕೆಲಸ ಮಾಡ್ತಿದ್ದಾರೆ. ಪೆನ್ಷನ್ ವ್ಯವಸ್ಥೆ ಕೂಡ ಇಲ್ಲ. ಈಗ 30-40 ವರ್ಷ ಕೆಲಸ ಮಾಡಿದ್ರು ಅದೇ ನಾವ್ ಜೀವಂತವಾಗಿ ನಾನು ಎಲ್ಲಿದ್ದೇನೆ, ಬೇರೆ ಯಾರು ಬೇಡ. ನಮ್ಮಲ್ಲಿ ಸರ್ ಈಗ ಈ ಅಂಗನವಾಡಿಯಲ್ಲಿ ಚುನಾವಣೆ ಕೆಲಸ ಕೂಡ ನಮ್ಮನ್ನು ಹಾಕಿದ್ದಾರೆ BLO ಅಂತೇಳಿ. ಆ BLO ಕೆಲಸಕ್ಕೂ ಕೂಡ ನಾವು ಸ್ಟ್ರೈಕ್ ಮಾಡಿ ಮುಷ್ಕರ ಮಾಡಿ 7,000 ಪಡ್ಕೊಂಡೇವೆ. ಎಲೆಕ್ಷನ್ ಕೆಲಸಕ್ಕೆ ಕೂಡ ದುಡಿಸಿಕೊಳ್ತಾರೆ. ಆ ವಿಶೇಷವಾಗಿ ದುಡಿಸಿಕೊಂಡದಕ್ಕೂ ಅದರ ಏನೋ ಕೊಡುವಂತ ಭತ್ಯೆ ತಗೊಳ್ಬೇಕಿದ್ರು ಕೂಡ ಮತ್ತೊಂದು ಮುಷ್ಕರ ಮಾಡಬೇಕು. ಆ ಮುಷ್ಕರ ಮಾಡಿ ನಮ್ಗೆ 7,000 ಬಂತು ವರ್ಷಕ್ಕೆ. ಅದು ವರ್ಷಕ್ಕೆ ಕೊಡುದು 7,000 ಎಲೆಕ್ಷನ್ ರಿಲೇಟೆಡ್ ವರ್ಕ್. ಹೌದು. ಇಲ್ಲಿ ಏನಂತ ಹೇಳಿದ್ರೆ ಸರ್, 7,000 ನಾವು ಕೊಡ್ತಾ ಇದ್ದೇವೆ, ನೀವು ಮಾಡಿ ಆ ಟೈಪ್ ಕೆಲವೆಲ್ಲ ಯೋಜನೆಗಳುಂಟು. ಈಗ ಮಲೇರಿಯಾ ಅದು ಇದೆಲ್ಲ ಇತ್ತು, 100 ರೂಪಾಯಿ ಕೊಡುವಾಗ ನಾವು ಕೆಲಸ ಮಾಡಿದೆವು. ಅದಕ್ಕೆ ಒಂದು ಇಷ್ಟಂತ ವ್ಯವಸ್ಥೆ ಜಾಸ್ತಿ ಮಾಡಿದಾಗ ಅದಕ್ಕೆ ಬೇರೆ ಜನರನ್ನು ಇಟ್ಟು ಎಲ್ಲ ಕಡೆ ಆಗಿ ಈ ಆಶಾ ಕಾರ್ಯಕರ್ತೆಯರ ಇದು ಬಂದಾಗ ನಾವು ಹೇಳಿದೆವು, ಈಗ ಹೌದು ಸರ್ಕಾರಕ್ಕೆ ಹಣ ಇಲ್ಲ, ಒಪ್ಕೊಳ್ತೇವೆ ನಾವು. 2-3 ಎಲ್ಲ ಇಲಾಖೆಗಳ ಕೆಲಸ ಮಾಡ್ಲಿಕ್ಕೆ ನಾವು ಬೇಕು. ಆ ಇಲಾಖೆ ಈಗ ಆಶಾ ಕಾರ್ಯಕರ್ತೆ ಅದು ನಮ್ಗೆ ಅವರಿಗೆ ಅವರು ಮಾಡುವಂತ ಡ್ಯೂಟಿಯನ್ನು ಎನಿ ಟೈಮ್ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ನಮ್ಗೆ ಕೊಡಿ. ನಾನೇ ಖುದ್ದಾಗಿ ನಗರ ಸಂಘದ ಅಧ್ಯಕ್ಷ ಆಗಿದ್ದೇನೆ ನಾನು. ನಮ್ಗೇನೆ ಕೊಡಿ ಅಂತ ಕೇಳಿದಾಗ ನಮ್ಗೆ ಅದು ಬೇರೆನೆ ಮಾಡಿದ್ರು. ಅದು ನಾವು ಮಾಡಿಕೊಂಡಿದ್ದದೇ ಕೆಲಸ ಸರ್. ನಾವು ಮಾಡುವ ಕೆಲಸವನ್ನೇ ಮಾಡಿದ್ದು, ನಾವು ಅದನ್ನೇ ಮಾಡ್ತೀವಿ. ನಮ್ಗೆ ಆಗ ಅಂಗನವಾಡಿ ಒಳಗೆ ಬಂತು ಅದು ಕೆಲಸ. ಅದೇ ಕೆಲಸವನ್ನು ಈಗ ಅವ್ರು ಮಾಡ್ಲಿಕ್ಕೆ ಇರುದು. ಆದ್ರೆ ಈಗ ಅದಕ್ಕೊಂದು ಬೇರೆ ಅಂತ ಆಶಾ ಕಾರ್ಯಕರ್ತೆಯರು ಒಂದು ವೇಳೆ ಅದನ್ನು ಈಗ ಮುಂದುವರೆದಿದ್ದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಪರವಾಗಿಲ್ಲ. ಅವರು ಇರ್ಲಿ, ಅವರಿಗೊಂದು ಕೆಲಸ ಇತ್ತು. ಆದ್ರೆ ನಮ್ಮನ್ನೊಂದು ಗೌರವಿಸಬೇಕಿತ್ತಲ್ಲ ಸರ್. ಹೌದು, ಇಷ್ಟು ವರ್ಷ ಕಡಿಮೆ 100 ರೂಪಾಯಿ ಕೊಡುವಂತ ಸಂದರ್ಭದಲ್ಲಿ ನಿಮ್ಮನ್ನು ದುಡಿಸಿಕೊಂಡ್ರು. ಮಲೇರಿಯಾದಲ್ಲಿ ಹಾಗೆ 100 ರೂಪಾಯಿ ಸರ್ವೆ ಮನೆ ಮನೆಗೆ ಹೋಗಿ ಪ್ರತಿಯೊಂದು ಸರ್ವೆ 100 ರೂಪಾಯಿ 50 ರೂಪಾಯಿ ಇರುದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು. ಅದಕ್ಕೊಂದು ಜಾಸ್ತಿ ಬಂತು ಅಂತ ಹೇಳಿದ ಕೂಡಲೇ ಅದಕ್ಕೆಲ್ಲ ಬೇರೆಯವರು ಬರ್ತಾ ಇದ್ದಾರೆ. ಈಗ ಪ್ರತಿ ವರ್ಷದಲ್ಲಿ 2 ಸಲ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉಂಟು. ಈಗ ಅದು 10-15 ವರ್ಷದಿಂದ 75 ರೂಪಾಯಿ ಮಾಡಿದ್ದಾರೆ. ಅದೇ 75 ರೂಪಾಯಿ ನಗರ ಸಂಘದಿಂದ ಅದು ಉಂಟು ಮಾಡಿದ್ದು. ನನ್ನ ಹತ್ರ ರೆಕಾರ್ಡ್ ಇದುಂಟು, ಏನು ಆದೇಶ ಉಂಟು ಬಂದದ್ದು ನನಗೆ. ಅವರು ಇವರು ತಿನ್ಲಿಕ್ಕೆ ಕೇಳ್ತಾ ಇದ್ದಾರೆ. ಅರ್ಥ ಉಂಟಾ ಸರ್? ಒಂದು ಇಡೀ ದಿವಸ ಸರ್ಕಾರದ ಯಾವ ಇಲಾಖೆಯವರು ಧರ್ಮಕ್ಕೆ ದುಡಿತಾರೆ ಮೇಡಮ್? ಹೌದಿಲ್ಲ. ಈಗ ಸರ್ಕಾರದ ಯಾವ ಇಲಾಖೆಯವರು ಧರ್ಮಕ್ಕೆ ದುಡಿತಾರೆ? ಪಲ್ಸ್ ಪೋಲಿಯೋಗಾಗಿ ನೀವು ಬೆಳಗಿಂದ ಸಂಜೆ ತನಕ, ಮತ್ತೆ ಆ ದಿವಸ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಮಕ್ಕಳು ಬಿಟ್ಟೋಗಿದ್ರೆ ಮರು ದಿವಸ ಇದಕ್ಕೆ ಕೊಡುವಂತದ್ದು 75 ರೂಪಾಯಿ. ದಿನಕ್ಕೆ 75 ರೂಪಾಯಿಯಲ್ಲಿ ಏನಾಗುತ್ತೆ ಇವತ್ತಿನ ಕಾಲದಲ್ಲಿ 75 ರೂಪಾಯಿಗಿಂತ ಹೆಚ್ಚು ಖರ್ಚಾಗಿ ಬರ್ತಿದೆ ಸರ್. ನಾವು ಇಡೀ ತಿರುಗಿ ಬರುವಾಗ ಅದು ಬಾಯಾರಿಕೆ ಕುಡಿದು ಹೋಗ್ತದೆ ನಮ್ಗೆ. ಅಲ್ಲ, ಒಂದು ಬೇಜಾರಿನ ವಿಷಯ ಅಂತ ಹೇಳಿದ್ರೆ, ಈಗ ಕಂದಾಯ ಇಲಾಖೆ ನಮ್ಮನ್ನು ತಕೊಂಡ್ರೆ ಸರ್, ನಮ್ಗೆ ಸೆಂಟ್ರಲ್ ಮಕ್ಕಳು ಸಣ್ಣ ಮಕ್ಕಳು ಅವರನ್ನು ಬಿಟ್ಟು ನಾವು ಬರ್ಬೇಕಲ್ಲಂದ್ರೆ ಅದು ನಮ್ಗೆ ಗೊತ್ತಿಲ್ಲ. ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೇಳಿ ಅಂತ ಹೇಳಿ ಅವರವರ ಕೆಲಸ ಆದ್ರೆ ಆಯ್ತು ಆ ಡಿಪಾರ್ಟ್ಮೆಂಟ್ಗೆ, ಬಾಕಿದವರಿಗೆ ಬಿದ್ದೋಗ್ಲಿಲ್ಲ. ಮಾಡ್ಲೇಬೇಕು ಜಿಲ್ಲಾಧಿಕಾರಿಗಳ ಆದೇಶ ಅಂತೇಳಿ. ಮತ್ತೆ ಅಲ್ಲಿ ಹೋಗಿ ಹೇಗೆ ನಾವೀಗ ನೋಡಿ ಒಂದು ನೋವಾದಾಗ ಅಲ್ಲಿ ಪ್ರತಿಭಟನೆ ಮಾಡ್ತಾರಲ್ಲ ಸರ್, ಅದನ್ನ ಹೋಗಿ ಅಂತ DC ಅವ್ರದ್ದು ಅಂಗನವಾಡಿ ಕಾರ್ಯಕರ್ತೆಯವರು ಎಲ್ಲದಕ್ಕೂ ಸಹ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ. ಯಾಕೆ ಮಾಡ್ತಾರೆ? ಹೌದು, ನೀವು ದಿನಕ್ಕೆ 75 ರೂಪಾಯಿ ಅಂತ ಕೊಟ್ರೆ ಹೇಗೆ ದುಡಿತಾರೆ ಅಥವಾ ಹೇಗೆ ಬದುಕ್ತಾರೆ ಅಂತ ಇವರು ಆಲೋಚನೆ ಮಾಡಬೇಕಲ್ವಾ? ದಿನಕ್ಕೆ 25, 3 ದಿನಕ್ಕೆ 75, 3 ದಿವಸಕ್ಕೆ 75.
ಪಲ್ಸ್ ಪೋಲಿಯೋದು. ಪಲ್ಸ್ ಪೋಲಿಯೋದು ದಿನಕ್ಕೆ 2 ಹೊತ್ತು 1 ಎಸ್ ಎಸ್ ಈಗ ಎಸ್ ಈ ನಡುವೆ ಹಲೋ ಒಂದು ಕಾಲ್ ಇದೆ. ಹಲೋ ಹಲೋ ಎಸ್ ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇದ್ದೀರಿ? ನಾನು ಬಂಟ್ವಾಳದಿಂದ ವಿಜಯವಾಣಿ ಮಾತಾಡ್ತಿದ್ದೇನೆ. ಬಂಟ್ವಾಳದಿಂದ ವಿಜಯ. ಹೌದು. ಎಸ್ ಮೇಡಮ್, ಏನು ಹೇಳಲಿಕ್ಕೆ ಬಯಸ್ತೀರಿ ಅಂಗನವಾಡಿಯವರ ಈ ಒಂದು ರಾಜ್ಯದ ಗೌರವಾಧ್ಯಕ್ಷರು ಹಾಗೂ ಜಿಲ್ಲಾ ಕೋಶಾಧಿಕಾರಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ವೇದಿಕೆಯಲ್ಲಿದ್ದಾರೆ. ಹೌದು, ಎಲ್ಲರಿಗೂ ವಂದಿಸ್ತೇನೆ ಸರ್. ಈಗಾಗಲೇ ನಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಹೇಳುದಿಷ್ಟೇ, ಸರ್ಕಾರ ನಮ್ಮನ್ನು ಗಮನಿಸುತ್ತಿಲ್ಲ ಅಂತ. ಯಾಕಂದ್ರೆ ಒಂದು ಗರ್ಭಿಣಿ 2 ತಿಂಗಳಿನಿಂದ ಹಿಡಿದು ಗರ್ಭಿಣಿ ಅಂತ ತಿಳಿದ ಕೂಡ್ಲೆ ಹುಟ್ಟಿನಿಂದ ಸಾವಿನವರೆಗೂ ನಾವು ಲೆಕ್ಕ ನಿಲ್ತೇವೆ. ಆದ್ರೂ ನಮಗೆ ಸರ್ಕಾರ ಕಿಂಚಿತ್ತು ಬೆಂಬಲ ಕೊಡಲ್ಲ ಕೂಡ. ಅದಕ್ಕೋಸ್ಕರ ನಾವು ಎಲ್ಲರೂ ಬಂಟ್ವಾಳ ತಾಲೂಕಿನಿಂದ ಈ ಹೋರಾಟಕ್ಕೆ ಬೆಂಬಲ ನೀಡಿ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ತಾಲೂಕಿನಿಂದಲೂ ಭಾಗವಹಿಸ್ತೇವೆ ಸರ್. ಎಲ್ಲರ ಹತ್ರ ವಿನಂತಿ, ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸೋಣ ಅಂತ. ಹೋರಾಟದಲ್ಲಿ ನೀವು ಬಂಟ್ವಾಳದವರು ಕೂಡ ಭಾಗವಹಿಸ್ತಾ ಇದ್ದೀರಿ? ಭಾಗವಹಿಸ್ತೇವೆ ಸರ್. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಹೋರಾಟದ ವಿಚಾರಕ್ಕೆ ಬರುವಾಗ ಎಲ್ಲ ಬೇರೆ ಬೇರೆ ಕಡೆಯವರು ಕೂಡ ನಾವು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಹೋಗ್ತಾ ಇದ್ದೇವೆ ಸರ್. ಆಯಾ ತಾಲೂಕಿಂದೆಲ್ಲ ಒಟ್ಟು ಮಾಡಿ ನಾವು ಅಷ್ಟು ಜನ ನಾವು ಇಲ್ಲಿಂದ ಹೋಗ್ಬೇಕು ಸರ್. ಈಗಾಗಲೇ ರೆಡಿ ಮಾಡಿದ್ದೇವೆ. ಓಕೆ ಓಕೆ, ಅಷ್ಟು ಜನ ಹೆಚ್ಚು ಜನ ಇಲ್ಲಿಂದ ಹೋಗ್ಬೇಕು. ಆದ್ರೆ ಅಲ್ಲಿ ವ್ಯವಸ್ಥೆ ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಿಂದ ಹೋದವರಿಗೆ. ಅದಕ್ಕೋಸ್ಕರ ನಾವು ಅಷ್ಟಾದ್ರೂ ನಾವು ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ. ಅಂದ್ರೆ ನಾವು ಅನಿರ್ದಿಷ್ಟ ಅವಧಿ ಅಂತ ಹೇಳಿ ಹೇಳಿದ್ದೇವೆ. ಅದೇ ದಿವಸ ಬರ್ಲಿಕ್ಕೆ ವಾಪಸ್ ಆಗುದಿಲ್ಲ. ಆದ ಕಾರಣ ನಾವು 1,500 ಅಂತೇಳಿ. ಈಗ ಅಷ್ಟು ಜಿಲ್ಲೆಯಿಂದಲೇ ನೀವು ಅಷ್ಟು ಜನ ಹೋಗ್ತಾ ಇದ್ದೀರಿ? ಹೌದು. ಖಂಡಿತ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಏನೋ ಅಧಿಕಾರಸ್ಥರು ಗಮನಿಸಬೇಕು ಅಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಯಾರು ಕೂಡ ನಮಗೆ ಗೊತ್ತಿಲ್ಲ, ಇದು ಹೌದಾ ಇದು ಹೊಸತ್ತು ಅಂತ ಯಾರು ಹೇಳಲಿಕ್ಕೆ ಇಲ್ಲ, ಎಲ್ಲರಿಗೂ ಗೊತ್ತುಂಟು ಸರ್. ನೀವು ಬಹುಶಃ ನಿಮ್ಮ ವರ್ಷದಲ್ಲಿ ಒಂದು 3-4 ಸರ್ತಿ ಆದರೂ ಸಚಿವರುಗಳನ್ನು MLAಗಳನ್ನು ಭೇಟಿ ಮಾಡಿ ಬಂದಾಗ ಹೋಗುದು ಸರ್. ನಾವು ಯಾರು ಇಲ್ಲಿ ಬರ್ತಾನೆ ಬಂದಾಗ ಹೋಯ್ತು ನಮ್ಮ ಟೀಮ್. ಯಾವುದೇ ಸರ್ಕಾರ ಬರ್ಲಿ ನಮ್ಮನ್ನು ಗಮನಿಸ್ತಾ ಇದೆ. ಮನವಿ ಕೊಡ್ಲಿಕ್ಕೆ ಹೋಗುದೇ ನಮ್ಮ ಕೆಲಸ. ಮನವಿ ಕೊಡ್ತಾ ಯಾವಾಗ್ಲೂ ಬೈತ್. ನಮಗೆ ಒಂಥರ ಇದಾಗಿದೆ ಅಂತ ಹೇಳ್ತಾರೆ. ನಮ್ಮನೀಗ ನಮ್ಮ ಹತ್ರ ಮಾತನಾಡ್ಲಿಕ್ಕೆ ಆಗುದು. ಯಾಕೆ ಅಂತ ಹೇಳಿದ್ರೆ ಅದೇ ಒಂದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್. ಎಲ್ಲ ಇಲಾಖೆಗಳ ಕೊಂಡಿಗಳು ನಾವು. ಎಲ್ಲ ಇಲಾಖೆಗಳು ಏನ್ ಮಾಡ್ತವೆ ಅಂತ ನಮ್ಗೆ ಗೊತ್ತು ನಮ್ಗೆ. ಹಾಗಾಗಿ ನಾವು ಜೋರು ಅಂತೇಳಿ ಎಲ್ಲರಿಗೂ ಆ ರೀತಿ ಬಿಂಬಿಸ್ತಾ ಇದ್ದಾರೆ ಇವಾಗ. ಆದ್ರೆ ಈಗ ಇವರಿಗೆ ಏನು ನಾವು ಸೌಲಭ್ಯ ಕೊಡ್ತಾ ಇದ್ದೇವೆ ಅನ್ನೋದನ್ನು ಯಾರು ಮಾತಾಡಲಿಲ್ಲ. ಆದ್ರೆ ಈ ಕೊರೋನಾ ಬಂದ ನಂತರ ನಿಜ ನಾನು ಹೇಳ್ತೇನೆ, ಒಂದು ನಮ್ಮ ಕರ್ತವ್ಯದ ಒಂದು ಇದನ್ನ ಕೊಟ್ಟದ್ದು ಕೊರೋನಾ. ಕೊರೋನಾ ಬಂದ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಹಾಗಾಗಿ ಎಲ್ಲ ಇಡೀ ನಮ್ಮ ದೇಶ ವಿಚಾರದ ಬಗ್ಗೆ ಏನು ಅರಿವು ಇಲ್ಲದವನಿಗೆ ಕೂಡ ಈ ಕೊರೋನಾದ ಕಷ್ಟಕಾಲ, ಈ ಲಾಕ್ ಡೌನ್ ನ ಕಷ್ಟ ಕಾಲದಲ್ಲಿ ಯಾರು ಅಂಗನವಾಡಿ ಕಾರ್ಯಕರ್ತರು ಅವರೇನ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಮತ್ತೆ ಇನ್ನು ಅವರ ಕಷ್ಟಕ್ಕೆ ಮೊದಲು ಸಿಗುದು ನಾವೇ ಅಲ್ವಾ ಸರ್? ಈಗ ಕೋವಿಡ್ ಟೈಮ್ ಅಲ್ಲಿ ಕೂಡ ಸರ್, ಕೋವಿಡ್ ಟೆಸ್ಟಿಗೆ ಅಂತ ಹೋದ್ರೆ ಅವರಾಗಿ ಹೋದ್ರೆ ಊರವರು ಬಿಡುದಿಲ್ಲ. ನಾವು ಅಂಗನವಾಡಿ ಕಾರ್ಯಕರ್ತರು ಒಟ್ಟಿಗೆ ಹೋದ್ರೆ ಅಲ್ಲಿ ಟೆಸ್ಟ್ ಮಾಡಿ ಟೆಸ್ಟಿಂಗ್ ಅದೆಲ್ಲ ಉಂಟು. ಅದೆಲ್ಲ ಇದ್ದದ್ದು ಸರ್ಕಾರಕ್ಕೆಲ್ಲ ಆಗಿದೆ ಒಂದು. ಆದ್ರೆ ನಮ್ಗೆ ಮಾತ್ರ ಯಾವುದೇ ಇದಿಲ್ಲ. ನಾವು ಅಲ್ಲ, ಗೌರವ ಎಲ್ಲ ಉಂಟು, ನಾನು ಇಲ್ಲ ಅಂತ ಹೇಳುದಿಲ್ಲ ಸರ್. ಆದ್ರೆ ನಮಗೂ ಒಂದು ಈ ಸೇವೆ ಬದುಕಲಿಗೆ ಹೌದು, ಅದನ್ನೇ ನಾವು ಹೇಳುದು. ಬಹುಮುಖ್ಯ ಏನು ಜೀವನ ನಿರ್ವಹಣೆ ಅಲ್ವಾ ಎಲ್ಲರಿಗೆ, ಪ್ರತಿಯೊಬ್ಬರಿಗೂ ಕೂಡ. ಈಗ ಎಸ್, ನಾನು ನಿಮ್ಮ ಬೇಡಿಕೆಗಳ ಬಗ್ಗೆ ಬಹುಮುಖ್ಯವಾಗಿ ಬರುವಂತದ್ದು, ಕನಿಷ್ಠ ವೇತನದ ಬಗ್ಗೆ ನೀವು ಮಾತಾಡಿದ್ರಿ, ಸೇವಾ ಹಿರಿತನದ ಬಗ್ಗೆ ನೀವು ಮಾತಾಡಿದ್ರಿ. ಅಲ್ಲ, ಸೇವಾ ಹಿರಿತನ ಹೋದ ಸಲ ಏನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳ ಜೊಲ್ಲೆಯವರಿದ್ದಾಗ ನಾವೆಲ್ಲ ಒಟ್ಟು ಮೀಟಿಂಗ್ ಮಾಡಿದ್ದು. 25 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಒಂದು 2,000 ರೂಪಾಯಿ ಜಾಸ್ತಿ ಸಂಬಳ, 25 ವರ್ಷದಿಂದ 10 ರಿಂದ 20 ವರ್ಷದೊಳಗೆ ಇಂತಿಷ್ಟು ಅಂತೇಳಿ, ಅದಕ್ಕಿಂತ ಕೆಳಗಿನವರಿಗೆ ಅಷ್ಟು ಚಂದವಾಗಿ ನಮ್ಗೆ ತೃಪ್ತಿ ಆಗುತ್ತೆ. ಯಾಕೆಂತ ಹೇಳಿ ಈಗಲಾದ್ರು ನಮ್ಗೆ ಗೋಡಿ ಮನುಷ್ಯನಿಗೆ ಬೇಕಾದದ್ದು ಗೌರವ ಒಂದು. ಈಗ ಸೇರಿದ್ದವರಿಗೆ ಅಷ್ಟೇ ನಮ್ಗೆ ನಮ್ಮ ಒಂದು ಅನುಭವಕ್ಕೆ ಮಾನದಂಡ ಕಟ್ಟಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಎಲ್ಲ ಇಲಾಖೆಯಲ್ಲೂ ಕೂಡ ಅವನಿಗೆ ಪದೋನ್ನತಿ ಅನ್ನೋದು ಇರುತ್ತೆ, ಪ್ರಮೋಷನ್ ಅನ್ನೋದು ಇರುತ್ತೆ. ಇಲ್ಲ, ಅದು ಎಷ್ಟು ಚಂದ, ನಮಗೆ ಖುಷಿ ಇತ್ತು. ಅಷ್ಟು ಇಲಾಖಾ ಸಚಿವರೇ ನಮ್ಮನ್ನ ಒಂದು ಒಟ್ಟಿಗೆ ಇದು ಮಾಡಿದಂತ ಅದು ಎಲ್ಲ ನಮ್ಗೆ ಅದರ ಇದು ಕೊಟ್ಟಿದ್ರು. ಇದು ನಮ್ಗೆ ಎಷ್ಟು ಹೆಚ್ಚಾಗ್ತದೆ ಅಂತೇಳಿ ಅಷ್ಟು ಮಾಡಿ ಫೈನಾನ್ಸ್ ಇದ್ರಲ್ಲಿ ಹೋಗುವಾಗ ಅದು ನಾವಿಲ್ಲ ಅಲ್ಲಿ.
ಕೊಲ್ಯಾಪ್ಸ್ ನಾವು ಅಂದ್ರೆ ಒಂದು ಪೈಸೆ ಸಮೇತ ಜಾಸ್ತಿ ಮಾಡಿಲ್ಲ ಸರ್. ಕೊರೋನಾ ವಾರಿಯರ್ಸ್ ಆಗಿ ನಾವು ದುಡ್ದಿದ್ದೇವೆ, ಗೌರವ ಉಂಟು, ಎಲ್ಲರೂ ಹೇಳ್ತಾ ಇದ್ದಾರೆ, ಜನಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ, ಜನಗಳಿಂದ ನಮ್ಮ ಬಗ್ಗೆ ಸ್ಪಂದನೆ ಬರ್ತಾ ಇದೆ. ಆದ್ರೂ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಗೆ ಅದನ್ನ ಮಾನ್ಯತೆ ಮಾಡ್ಲಿಲ್ಲ. ಎಂತ ನೋಡಿದ್ರು ಸಹ ಎಸ್. ಈಗ ಆಶಾಲತಾ ಅವರೇ, ಈಗ ಮಿನಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ನೀವು ಉಲ್ಲೇಖ ಮಾಡಿದ್ದೀರಿ ನಿಮ್ಮ ಬೇಡಿಕೆಯಲ್ಲಿ. ಜೊತೆಗೆ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೆ ಏನು ಪೆನ್ಷನ್ ಕೊಡುವಂಥದ್ದು, ಈ ಮಿನಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸುದಂದ್ರೆ ಮಿನಿ ಕೇಂದ್ರ ಅಂತ ಹೇಳಿದ್ರೆ ಸರ್, ಅಲ್ಲಿ ಅದು ನಮ್ಮ ಅಂಗನವಾಡಿಯಾಗಿ ಇರ್ತದೆ. ಅಲ್ಲಿ ಅವರೊಬ್ಬರೇ ಕೆಲಸ ಮಾಡ್ಲಿಕ್ಕೆ, ಒಬ್ರೇ ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಅವರೇ ಮಾಡ್ಬೇಕು, ಸಹಾಯಕಿ ಕೆಲಸ ಅವರೇ ಮಾಡ್ಬೇಕು. ಅವರಿಗೆ ರಜೆ ಎಂಬುದಿರುವುದಿಲ್ಲ. ಅಂದ್ರೆ ಅಲ್ಲಿ ನಮ್ಗೆ ಅಂತದನ್ನು ನಾವು ನಮ್ಮ ಈ ಅಂಗನವಾಡಿ ಕೇಂದ್ರದಾಗಿ ಅದನ್ನು ಮಾಡ್ಬೇಕಂತ ಹೇಳಿ ಅಲ್ಲಿ ಒಂದು ಸಹಾಯಕಿಯಾಗಿ ಆಗಿರ್ಬೇಕಂತ ಸಹಾಯಕಿಯದು ಗೌರವಧನ ಕೊಡುದು, ಸಹಾಯಕಿಯ ಗೌರವಧನ. ಮಿನಿ ಅಂತ ಹೇಳಿದ್ರೆ ಕಾರ್ಯಕರ್ತೆಯ ಇದಲ್ಲ, ಒಂದು ಪಾಪ್ಯುಲೇಷನ್ ಅಲ್ಲಿ 400-500 ಒಳಗಿದ್ರೆ ಅಂದ್ರೆ ದೂರ ಒಂದು ಅಂಗನವಾಡಿ ಕೇಂದ್ರಕ್ಕೆ ಹೋಗ್ಲಿಕ್ಕೆ ದೂರ ಅಂತ ಮಕ್ಕಳಿಗೆ ಒಂದು ಮಿನಿ ಅಂತ 400-500 ಜನಸಂಖ್ಯೆ ಒಳಗೆ ಮಾಡ್ತಾರೆ. ಆ ಮಿನಿ ಅಲ್ಲಿ ಸಹ ಮಕ್ಕಳು 10-15 ಗಂಟೆ ಕಮ್ಮಿ ಮಕ್ಕಳು ಇಲ್ಲ, ಆದ್ರೆ ಬೆನಿಫಿಷರೀಸ್ ಇದ್ದಾರೆ. ಆದ್ರೆ ಜನಸಂಖ್ಯೆ ಕಡಿಮೆ ಇದೆ ಅಂತೇಳಿ ಅವರನ್ನು ಮಿನಿ ಒಬ್ಬರೇ ದುಡಿಬೇಕು, ಎಂತ ಅವರು ಹೇಗೆ ಹೋಗ್ಬೇಕು. ಅಲ್ಲಿ 10-15 ಮಕ್ಕಳಾದ್ರೂ ಬಂದು ಬರ್ತಾ ಇದ್ರು ಕೂಡ ಅದೇ ಒಬ್ಬರು ಸಹಾಯಕಿಯರೇ ದುಡಿಬೇಕು, ಕೆಲಸ ಮಾಡ್ಬೇಕು. ಇಬ್ಬರು ಮಾಡೋ ಕೆಲಸ ಒಬ್ಬರೇ ಮಾಡುದು ಭಾರಿ ಕಷ್ಟ. ಇಬ್ಬರು ಮಾಡೋ ಕೆಲಸವನ್ನು ಒಬ್ಬರೇ ಮಾಡಬೇಕು, ಸಂಬಳ ಕೂಡ ಕಡಿಮೆ, ಸಹಾಯಕಿಯರ ಸಂಬಳ ಅವರಿಗೆ. ಇದೆಲ್ಲ ಯಾವ ವೈಜ್ಞಾನಿಕ ಮಾದರಿಗಳು, ಶೈಕ್ಷಣಿಕ ಮಾನದಂಡವು? ಈಗ ಬಿಟ್ಟು ಕೆಲಸ ಮಾಡಿಸೋದು ವಿಧಾನ ಇದು. ಈಗ ಒಂದು ಶೈಕ್ಷಣಿಕ ನೆಲೆಯಲ್ಲಿ ಕೆಲಸ ಮಾಡೋದಲ್ವಾ ನೀವೆಲ್ಲರೂ, ಅದಕ್ಕೆ ಒಂದು ಅದರದೇ ಆದ ಒಂದು ಸೈನ್ಸ್ ಅಂತ ಇರುತ್ತೆ, ಅದರದೇ ಆದಂಥ ಮೆಥಡಾಲಜಿ ಅಂತ ಇರುತ್ತೆ ಕೆಲಸಕ್ಕೂ. ಆದರೆ ಮಾಡಿಸುವಂಥ ವಿಧಾನಕ್ಕೂ ಇವರು ಕೊಡ್ತಾ ಇರುವಂಥ ಸೌಲಭ್ಯಕ್ಕೂ ಅಜಗಜಾಂತರ ಇದೆ, ವ್ಯತ್ಯಾಸ ಇದೆ. ಎಸ್. ಈಗ ನೀವು ಇನ್ನೊಂದು ಬೇಡಿಕೆ ಇಟ್ಟಿರುವಂಥದ್ದು, ಈ LKG ಮತ್ತು EKG ಅಂಗನವಾಡಿಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನ್ವಯ LKG ಮತ್ತು EKGಗಳನ್ನು ಅಂಗನವಾಡಿಗಳಲ್ಲಿ ತೆರೆದು ಅಂಗನವಾಡಿ ಕಾರ್ಯಕರ್ತರನ್ನೇ ಅಲ್ಲಿಗೆ ತೆಗೆದುಕೊಳ್ಳಬೇಕಂತ ಹೇಳ್ತಾ ಇದ್ದೀರಿ. ಏನಿದು? ಯಾಕೆಂದ್ರೆ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ಕಾನ್ಸೆಪ್ಟ್ ತುಂಬಾ ಒಳ್ಳೇದುಂಟು ಸರ್. ಆದ್ರೆ ನಾವು ಅದನ್ನ ಯಾಕೆ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಂಗ್ಲಿಶಿನ ಒಂದು ಇದರಿಂದ ವ್ಯಾಮೋಹದಿಂದಾಗಿ ಎಲ್ಲ ಒಂದು ಏನು ಇಲ್ಲಿ ಗತಿ ಇಲ್ಲದಂತ ಒಂದು ಕುಟುಂಬ ಸಮೇತ ಈಗ ಮಕ್ಕಳು ಇಂಗ್ಲಿಷ್ ಹೋಗ್ತಾ ಇದ್ದಾರೆ. ಈಗ ನೋಡಿ ನಾವು ಯಾಕೆ ಅದನ್ನ ವಿರೋಧಿಸಿದೆ ಅಂತ ಹೇಳಿದ್ರೆ, ಈಗ ನಮ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಹೇಳುದು 0 ಇಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಬೇಕಾದಂತ ಎಲ್ಲ ಶಾಲಾ ಪೂರ್ವ ಶಿಕ್ಷಣ ಇರ್ಬೋದು, ನಿಮ್ಗೆ ಶಾಲಾ ಪೂರ್ವ ಶಿಕ್ಷಣ ಅಂತಂದ್ರೆ ರೂಢಿಗತ ಅಲ್ಲದ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಂತರ ಫುಡ್ ಇರ್ಬೋದು, ಚುಚ್ಚುಮದ್ದು ಇರ್ಬೋದು, ಎಲ್ಲವನ್ನ ನಾವು ಮಗುವಿಗೆ ಒಂದು ಸರ್ವಾಂಗೀಣ ಬೆಳವಣಿಗೆಯನ್ನ ಮಾಡಿಕೊಡುವವರು ನಮ್ಮ ಇಲಾಖೆ. ಆ ಬೆಳವಣಿಗೆ ಆದ ನಂತರ ಮಕ್ಕಳನ್ನ 1ನೇ ಕ್ಲಾಸಿಗೆ ಕಳಿಸಿಕೊಡುವಂಥದ್ದು. ಈಗ ಇವರು ಏನ್ ಮಾಡಿದ್ದಾರೆ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಫಸ್ಟ್ ಬಂದಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು 3-4 ವರ್ಷದ ಮಕ್ಕಳನ್ನ ಅವರ ಎತ್ತಿಗೆ ತಕೊಂಡಾಗ ನೋಡಿ ಅಲ್ಲಿ ಅವರಿಗೆ ಫುಡ್ ಅನ್ನು ಕೊಡುವಂಥದ್ದು, ಇದು ಇಂಜೆಕ್ಷನ್ ಎಲ್ಲವನ್ನು ಅವರು ಮಾಡುದಾದ್ರೆ ಸರ್, ಶಿಕ್ಷಣ ಇಲಾಖೆ ಮಾಡುದಾದ್ರೆ ನಮ್ಮ ಇಲಾಖೆ ಅಸ್ತಿತ್ವ ಎಲ್ಲಿರ್ತದೆ ಹೇಳಿ ನೋಡಿ. ಈಗ ಒಂದೊಂದು ಇಲಾಖೆಗೆ ಇಂಥದ್ದೇ ಒಂದು ಕೆಲಸಗಳು ಅಂತೇಳಿ ಇರ್ತದಲ್ಲ. ಶಿಕ್ಷಣ ಇಲಾಖೆ ಶಿಕ್ಷಣವನ್ನೇ ನೋಡ್ಕೊಳ್ಳಿ, ನಮ್ಮ ಇಲಾಖೆ ಕೊಟ್ಟಂತ ಜವಾಬ್ದಾರಿಯನ್ನು ಅವರು ಮಾಡಿದ್ರೆ ಇಲ್ಲಿ ನಾವು ನಿಲ್ಲಾಗುದಿಲ್ವಾ ಸರ್? ಎಷ್ಟೋ ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಲ್ಲಿ ಕೇಂದ್ರದಲ್ಲಿ ಮಕ್ಕಳು ಇಲ್ಲದಿದ್ರೆ, ಅಥವಾ ನಮ್ಮ ಇಲಾಖೆಗೆ ಬೇಕಾದಂತ ಏನು ಒಂದು ಉದ್ದೇಶ ಉಂಟು, ಆ ಧ್ಯೇಯ ಉದ್ದೇಶಕ್ಕೆ ಒಂದು ಧಕ್ಕೆ ಬರುದಾದ್ರೆ ನಾವು ಅದನ್ನ ವಿರೋಧಿಸೋದು ಒಂದನೇದು. ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಕೇಳುದು ಈಗ ನಮ್ಗೆ ಒಂದು ಇಷ್ಟ ತನಕ ಅವರಿಗೆ ನಮ್ಗೆ ಕಾರ್ಯಕರ್ತೆ ಅನ್ನೋ ಮಾನದಂಡ ತೆಗಿಲಿಕ್ಕೆ ಆಗುದಿಲ್ಲ. ಇದರಿಂದ ನಾವು ಟೀಚರ್ ಅಂತೇಳಿ ಗುರುತಿಸಲ್ಪಡ್ತೇವೆ. ಆಗ ಸರ್ಕಾರದ ಒಂದು ನೌಕರಿ ನಮ್ಗೆ ಬರ್ಬೋದು, ಸರ್ಕಾರದ ಮಾನ್ಯತೆ ಬರ್ಬೋದು ಅಂತೇಳಿ ನಾವು ಅದನ್ನ ನಿರೀಕ್ಷೆ ಮಾಡ್ಕೊಂಡು ಅದನ್ನು ಒಪ್ಕೊಂಡಿದ್ದೇವೆ. ಅವ್ರು ಏನ್ ಕೇಳಿದ್ದು ಅಂತ ಹೇಳಿ SLC ಆದವರಿಗೆ ಆಗುದಿಲ್ಲ. ಈಗ ನೋಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ ಮಾಡಿ ಅನುಭವ ಉಂಟು, ನಮ್ಗೆಲ್ಲ ಗೊತ್ತು. ಆದ್ರೆ ನಮ್ಗೆ ಅನುಭವ ಮತ್ತು ಈಗ ಇತ್ತೀಚಿನ ಇದು ಅರ್ಹತೆಯನ್ನು ಅವರು ಮಾನದಂಡ ಮಾಡ್ಬೋದು. ನಮ್ಮ ಕೋರಿಕೆ ಏನು ಅಂತ ಹೇಳಿದ್ರೆ, SLC ಆಗಿದ್ದವರು ಈಗ ಇಷ್ಟು ವರ್ಷ ಸರ್ವಿಸ್ ಮಾಡಿದವರಿಗೆ ಅದನ್ನು ಚೇಂಜ್ ಮಾಡ್ಲಿಕ್ಕಿಲ್ಲ. ಯಾಕೆ ನೀವು ಅವರನ್ನೇ ಇಟ್ಕೊಳ್ಬೇಕು. ಇನ್ನು ಮುಂದೆ ನೀವು LK ತಗೊಳ್ಳೋದಾದ್ರೆ, ಈಗ ಉದ್ಯೋಗಕ್ಕೆ ತಗೊಳ್ಳುವಾಗ PUC ಅವರು ಏನು ಮಾನದಂಡ ತಕೊಳ್ಳಿ, ಹೊಸದಾಗಿ ತಕೊಳ್ಳಿ. ಆದ್ರೆ ಈಗ ಇರುವವರನ್ನ ಒಂಥರ ಕೇವಲವಾಗಿ ಮಾಡಿ
ಮಣೆ ಹಾಕಿದ್ರೆ ಹೇಗಾಗ್ಬೋದು ಅದು ನಾವು ವಿರೋಧಿಸ್ತೇವೆ. ಆಗ ವಿರೋಧಿಸಿದಕ್ಕೆ SLCಗೆ ಆಗ್ಬೋದು ಅಂತ ಎನ್ನುವುದನ್ನು ಮಾಡಿದ್ದಾರೆ. ಎಸ್ ಈಗ ಕೊನೆಯದಾಗಿ ನನಗೆ ಸಮಾಪನ ಮಾಡೋ ಹೊತ್ತಲ್ಲಿ ಈಗ ಮೊನ್ನೆ ದಿವಸ ಅಂಗನವಾಡಿಗಳನ್ನು ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಿಟ್ಟು ಕೊಡ್ತೇವೆ ಅಂತ ಒಂದು ವಿಚಾರ ಬಂತು. ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಇಲ್ಲ, ಅದೆಲ್ಲ ಕಡೆ ಹಾಗೆ ಆದೇಶ ಬರ್ಲಿಲ್ಲ ಸರ್. ಅದರ ಬಗ್ಗೆ ನಾವು ಆ ಬಗ್ಗೆ ಒಂದು ಆಲೋಚನೆ ಇದೆ, ಆಲೋಚನೆ ಇದ್ರೆ ಅದು ಯಾಕೆ ಗೊತ್ತಾ ಸರ್, ರಾಯಚೂರಿನಲ್ಲಿ ಒಂದು ಸಮಸ್ಯೆ ಉಂಟು, ಮಕ್ಕಳದ್ದು ಮಾಲ್ ನ್ಯೂಟ್ರಿಷನ್. ಇಲ್ಲಿ ರಾಜ್ಯಾದ್ಯಂತ ನೋಡಿದಾಗ ರಾಯಚೂರಲ್ಲಿ ಮಕ್ಕಳ ಇದು ಪೌಷ್ಟಿಕ ಆಹಾರದ ಮಟ್ಟ ಕಮ್ಮಿ ಇರುವ ಕಾರಣ ಅಲ್ಲಿ ಯಾಕೆ ಇಲಾಖೆ ಎಷ್ಟು ವ್ಯವಸ್ಥೆ ಮಾಡಿದ್ರು ಸಹ ಮಕ್ಕಳು ಇದಕ್ಕೆ ಬರುದಿಲ್ಲ ಅನ್ನೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಅವರು ವಹಿಸಿಕೊಟ್ಟದಷ್ಟೇ ಹೊರತುಪಡಿಸಿ ಎಲ್ಲವನ್ನ ಅದಕ್ಕೆ ಇದು ಮಾಡಿದ್ರೆ ಮೊನ್ನೆ ಕೇಳುದಂತ ಒಂದು ಕಾನ್ಸೆಪ್ಟ್ ಬಂದ್ರೆ ನೀವು ಅದನ್ನು ಒಪ್ಪಿಕೊಳ್ತೀರಾ ಅಂತ? ಒಂದೇ ಇಲಾಖೆ ಇರುವಾಗ ಇಷ್ಟು ನಮ್ಗೆ ಒತ್ತಡ, ಈ ಗ್ರಾಮ ಪಂಚಾಯತ್ ಎಲ್ಲ ಒಟ್ಟಿಗೆ ಗ್ರಾಮ ಪಂಚಾಯತ್ನ ಕೈಗೇನೆ ಅಂಗನವಾಡಿಗಳನ್ನು ಕೊಟ್ಟು ಬಿಡುವುದು ಅಂತ ಸರ್ಕಾರ ಹೇಳುವಂತ ಮಾತು. ಹಾಗಾದ್ರೆ ಆ ವಿಚಾರಕ್ಕೂ ನೀವು ಇನ್ನೊಂದು ಕಾನ್ಸೆಪ್ಟ್ ಕೊಟ್ರು, ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯುವ ಬಗ್ಗೆ ಕೊಟ್ರು. ನೋಡಿ ಸರ್, ಎಂತದ್ದು ನಂಗೆ ಎಂತ ತಲೆ ಖರ್ಚು ಅಂತ ನಮ್ಗೆ ಅರ್ಥ ಸರ್ಕಾರದ್ದು. ಇಲ್ಲಿ ನಮ್ಮ 6 ವರ್ಷದೊಳಗಿನ ಮಕ್ಕಳನ್ನ ನಾವು ಒಂದು ನೋಡ್ತಾ ಇದ್ವಿ, ಅಲ್ಲಿ ಶಿಶುಪಾಲನಾ ಕೇಂದ್ರ ಅಂತ, ಅದರ ಒಂದು ಕಾನ್ಸೆಪ್ಟ್ ಏನೇ ಬೇರೆ ಅಲ್ವಾ? ಎಸ್ ಸರ್ಕಾರದ ಮುಂದೆ ಬಾರಿ ಮುಖ್ಯವಾಗಿ ಕನಿಷ್ಠ ವೇತನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಅನುಷ್ಠಾನ ಮಾಡಬೇಕು. ಜೊತೆಗೆ ಸೇವಾ ಹಿರಿತನವನ್ನು 30-40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ನಿನ್ನೆ ಕೆಲಸಕ್ಕೆ ಸೇರಿದವರಿಗೆ ಸಿಗುವಷ್ಟೇ ಸಂಬಳ ಇರುವಂಥದ್ದು, ಜೊತೆಗೆ ಪಿಂಚಣಿ, ನಿವೃತ್ತಿ ವೇತನ ಕೂಡ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಮುಂದೆ ಇಟ್ಟುಕೊಂಡು ಅಂಗನವಾಡಿ ಕಾರ್ಯಕರ್ತೆಯರ ಸಂಘ ಅದು ಬೆಂಗಳೂರಿನಲ್ಲಿ 21ನೇ ತಾರೀಕಿಗೆ ಭಾರಿ ದೊಡ್ಡ ಪ್ರತಿಭಟನೆ, ಅದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಅವರ ಬೇಡಿಕೆಗಳು ಮತ್ತು ಅವರ ಕಷ್ಟಗಳು ಮತ್ತು ಅವರು ಮಾಡಿದ ಕೆಲಸಗಳನ್ನು ಏನನ್ನೋದನ್ನು ನಾವು ಇವತ್ತಿನ ಮಾತುಕತೆಯಲ್ಲಿ ನೋಡಿದ್ದೇವೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಜಯಲಕ್ಷ್ಮಿಯವರಿಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ರಾಜ್ಯ ಗೌರವ ಅಧ್ಯಕ್ಷರು ಜಯಲಕ್ಷ್ಮಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಎಸ್, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾದಂಥ ಆಶಲತಾ ಅವರಿಗೆ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ಚಂದ್ರಾವತಿ ಅವರಿಗೆ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ನಮ್ಮ ಜೊತೆಗೆ ಫೋನ್ನಲ್ಲಿ ದೂರವಾಣಿ ಮೂಲಕ ಮಾತಾಡಿದಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅಂಗನವಾಡಿ ಅವರ ಹಿತೈಷಿಗಳಿಗೆ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡಿ ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ಮತ್ತೊಮ್ಮೆ ಈ ಕಾನ್ಸೆಪ್ಟ್ಗೆ ನೀವು ನಮ್ಮ ತಂದಿದ್ರಿ, ಯಾಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಇಷ್ಟು ಒಳ್ಳೆ ರೀತಿ ಒಂದು ಪ್ರಚಾರ ಕೊಟ್ಟು ನಮ್ಮ ಇದು ಮಾಡ್ತೀವಿ ಅಂತೇಳಿ. ಎಣಿಸದೆ ನಾನು ನೋಡಿ, ನಮ್ಮ ಕಷ್ಟಕ್ಕೆ ದೇವರ ಸ್ಪಂದನೆ ಅಂತ ಹೇಳುದು ಇದನ್ನು ಹೇಳುದು ನಾವು. ದೇವರು ಸ್ಪಂದಿಸ್ತಾರೆ ನಮ್ಮ ಕಷ್ಟಗಳಿಗೆ. ಅದಕ್ಕೆ ನೋಡಿ, ನಾವು ಇದು ಒಳ್ಳೆ ರೀತಿಯ ಪ್ರಚಾರವನ್ನ ಮಾಡಿದ್ರಿ ಸರ್ ನೀವು ನಮಗೆ. ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.